ದೇವಿ ಎಲ್ಲಿದ್ದಿ ಮಗ? ಬಾ ಮಗ. ಏನಪ್ಪ ನೀವೇನೋ ಒಳಗೆ ಬರ್ತೀರ ಅಂತ ನಾನು ಭಾವಿಸಿಕೊಂಡದ್ದು. ಆದ್ರೆ ನೀವು ಎಷ್ಟೊತ್ತಾಯ್ತಪ್ಪ ಮಾತಾಡ್ಲಿಕ್ಕೆ ಪ್ರಾರಂಭಿಸಿ? ಏನು ನಿಮ್ಮಷ್ಟಕ್ಕೆ ಮಾತನಾಡ್ತಾ ಇರುವುದಪ್ಪ ಇತ್ತೀಚೆಗೆ? ಏನು 60 ಕಳೆದ ಮೇಲೆ ಅರಳು ಮರಳು ಅಂತ ಒಂದು ಮಾತುಂಟು. ನಾನು ಹಾಗೆ ಹೇಳಿದ್ರೆ ನಿಮ್ಗೆ ಬೇಸರ ಆಗುದಿಲ್ವಪ್ಪ? ಇಲ್ಲ ಅಂತಂದ್ರೆ ನಿಜ ಅರ್ಥದಲ್ಲಿ ಹೌದಾ? ಹಾಗಲ್ಲ, ಮತ್ತೆ ಎಷ್ಟು ಮಾತಾಡುದಪ್ಪ ನೀವು? ಒಬ್ಬನೇ ಮಾತನಾಡುದಲ್ಲ ಮಗು, ಮತ್ತೆ ಒಳ್ಳೆಯ ಮಾತುಗಾರರು ಸಿಕ್ಕಿದಾಗ 4 ಮಾತನಾಡುವ ಅಂತ ಮನಸ್ಸಾಗ್ತದೆ. ಹೌದು. ನಮ್ಮ ಶಿಷ್ಯರಲ್ಲಿ ಏನು ಮಾತನಾಡುವುದು ಅಪ್ಪ? ನಮ್ಮ ಶಿಷ್ಯರೆಲ್ಲ ಒಳ್ಳೆ ಮಾತುಗಾರರ? ರಾಕ್ಷಸರು ಅವರೆಲ್ಲ ಮಾತಾಡ್ಲಿಕ್ಕೆ ಬರ್ತದ ಅವರಿಗೆ? ಪದ್ಯದ ಅರ್ಥ ಸರಿ ಮಾತನಾಡದವರು ಅವರೆಲ್ಲ ಮಾತುಗಾರರು. ಅಪ್ಪ ಯಾರಪ್ಪ ಶಿಷ್ಯರ ಜೊತೆಯಲ್ಲಿ ಮಾತನಾಡಿದ್ದ ನೀವು? ನೋಡಲ್ಲಿ ಯಾರು ಬೇರೆ ಬಂದಿದ್ದಾರೆ? ಬೇರೆ ಬಂದಿದ್ದಾರೆ, ಇಷ್ಟು ದಿವಸ ಇರ್ಲಿಲ್ಲ. ಅಪ್ಪ ಇದೇನಪ್ಪ ಹೊಸ ಮುಖ? ಅಲ್ಲ ಮಗ, ಅದು ಹುಟ್ಟುವಾಗ್ಲೇ ಇತ್ತು. ಅದನ್ನು ಗೊತ್ತಿಲ್ವಾ? ರಾಕ್ಷಸರಲ್ಲ, ಯಾರು ಅಂತ ಕೇಳಿದೆ. ದೇವಗುರುವಾದಂತಹ ಬೃಹಸ್ಪತಿ ಆಚಾರ್ಯರ ಪುತ್ರ ಕಚಾಚಾರ್ಯನೆಂಬುದಾಗಿ ಹೆಸರು. ಮೇಲ್ಲೋಕದಿಂದ ಬಂದದ್ದ? ಅಪ್ಪ ಇವರು ಮನೆ ಬಿಟ್ಟು ಬಂದದ್ದಂತ ಕಾಣ್ತದೆ. ಮನೆ ಬಿಟ್ಟೇ ಬಂದದ್ದು, ಆದ್ರೆ ಮನೆಯಿಂದ ಕಳಿಸಿ ಬಂದದ್ದು. ಕಳಿಸಿದ್ದ ಮನೆಯಿಂದ ಹೊರ ಹಾಕಿದ್ದ? ಹೊರ ಹಾಕ್ಯಾರ, ಹಾಗೆ ಬಂದದ್ದಲ್ಲಪ್ಪ. ಮತ್ತೆ ವಿದ್ಯಾರ್ಜನೆಗಾಗಿ ಈ ಮಠಕ್ಕೆ ಬಂದಿದ್ದಾರೆ ಮಗು. ಯಾರಲ್ಲಿ? ನನ್ನಲ್ಲಿ. ಕಲೀಲಿಕ್ಕೆ ಬಂದದ್ದ? ನಿಮ್ಮಲ್ಲಿ? ಏನು ಅಪ್ಪ, ಈ ಗುರುಗಳ ಮಕ್ಕಳೆಲ್ಲ ಅಷ್ಟು ದಡ್ರಿರ್ತಾರ? ಹಾಗೆ ಅರ್ಥವ? ಅಲ್ಲ, ಗುರುಗಳ ಮತ್ತೆ ನಿಮ್ಮಲ್ಲಿ ಕೆಲವು ಮಕ್ಕಳಿಗೆ ಗೊತ್ತಿದ್ದ ವಿಷಯ ದೊಡ್ಡವರಿಗೆ ಗೊತ್ತಿರುವುದಿಲ್ಲ ಅನ್ನುವ ಕಾರಣಕ್ಕೆ ದೊಡ್ಡವರೆಲ್ಲ ದಡ್ಡರು ಅಂತ ಲೆಕ್ಕವ. ದೊಡ್ಡವರೆಲ್ಲ ದಡ್ಡರು ಅಂತ ಹೇಳಲಿಕ್ಕೆ ಆಗ್ತದ? ಖಂಡಿತ ಆಗುವುದಿಲ್ಲ. ಹಾಗೆ ಹೇಳಲಿಕ್ಕೆ ಆಗ್ತದ? ಮೂಲ್ಯವಾದ ವಿದ್ಯೆಯನ್ನು ನನ್ನಲ್ಲಿ ಕಂಡುಕೊಂಡಿದ್ದಾರೆ, ಆದ್ದರಿಂದ ಕಲೀಲಿಕ್ಕಾಗಿ ಬಂದದ್ದು. ನೀವು ಆಯ್ತು ಅಂತ ಹೇಳಿದ್ರಾ? ಹೇಳಿ ಏನೋ? ಅದೇ ಕೇಳಿದ್ದು, ಹೇಳಿದ್ರಾ? ನಿನ್ನಲ್ಲಿ ಕೇಳದೆ ಹೇಳಿ ಏನೋ ಮಗ. ಹಾಗೆ ಅಪ್ಪ, ಎಷ್ಟೊಂದು 4 ದಿವಸವ? 4 ದಿವಸಕ್ಕೆ ಇಲ್ಲಿ ಯಾರು ಬೇಡ ಮಗ, ಕೊನೆಯವರೆಗೆ ಯಾರು ನಿಲ್ತಾರೆ ಅಂತವರನ್ನು ಮಾತ್ರ ಆರಿಸಿ ನಾವು ತಕೊಳ್ಳೋದು. ಆಯ್ತಪ್ಪ, ಕೊನೆಯವರೆಗೆ ಅಂತೇವಾಸಿಯಾಗಿ. ಅದೇನು ಅಂತೇವಾಸಿಯಾಗಿ ನಮ್ಮಲ್ಲಿ ವಿದ್ಯಾರ್ಜನೆಗಾಗಿ ಬಂದದ್ದು ಅಂದ್ರೆ ಇಲ್ಲೇ ಇರ್ತಾರೆ? ಇಲ್ಲೇ ಇರ್ತಾನೆ ಮಗ. ಅಪ್ಪ ನನಗೆ ಹುಡುಗ ಆದೀತಪ್ಪ. ನಿನಗಾದೀತು ಅಂತ ಆದ್ರೆ ಲೋಕಕ್ಕೆ ಆದೀತು ಮಗ. ಅದ್ಯಾಕೆ ಲೋಕಕ್ಕಾಗುವುದು? ಲೋಕ ಮೆಚ್ಚದ್ದನ್ನು ನೀನು ಮೆಚ್ಚುತ್ತೀಯ. ಹಾಗೆ ಇರ್ಲಿ ಅಪ್ಪ, ಕಲಿಸಿ ಅಪ್ಪ, ಕಲೀಲಿ ಇಲ್ಲೇ ಇರ್ಲಿ. ನೋಡು, ಒಪ್ಪಿದ್ರಲ್ವ ಅಪ್ಪ? ಯಾರ್ಯಾರ ನಾಡಿ ಮಿಡಿತ ಹೇಗೆ ಅಂತ ಅರ್ಥವಿಸಿ ಮಾತನಾಡುವವರಿಗೆ ಯಾರಲ್ಲೋ ಕಷ್ಟ ಆಗುವುದಿಲ್ಲ. ಗುರುಗಳ ಕ್ಷಮಿಸಬೇಕು, ನಿಮ್ಮ ಒಪ್ಪಿಗೆ ಪಡೆಯದ ಒಂದು ಪಾಠ ಈಗಲೇ ಕಲಿಯುವುದಕ್ಕೆ ತೊಡಗಿದೆ. ಅದೇ ಯಾರನ್ನು ಹೇಗೆ ಒಪ್ಪಿಸಬೇಕು ಅಂತ ಒಪ್ಪಿದ್ದಾಳೆ. ಅದಕ್ಕಾಗಿ ನಾನು ಹೇಗೆ ಕೃತಜ್ಞನ ಗೊತ್ತಿಲ್ಲ, ಏನು ಮಾಡಿದ್ರೆ ನಿಮ್ಮ ಸೇವೆ ಸರಿಯಾಗ್ತದೆ ಗೊತ್ತಿಲ್ಲ. ಗುರುಗಳು ನಾನು ಹೇಗೆ ಮಾಡಬೇಕು? ಯಾವುದೇ ಕಾರಣಕ್ಕೂ ಅವಳಿಗೆ ವ್ಯತಿರಿಕ್ತವಾಗಿ ವರ್ತಿಸಬಾರದು. ನಾನು ಯಾಕೆ ವರ್ತಿಸ್ತೇನೆ ಗುರುಗಳೇ? ಇಲ್ಲಿಗೆ ಬೇಕಾದಾಗಿತ್ತು. ಅವಳು ನಿಮಗೆ ಏನು ಸೇವೆ ಮಾಡಿ? ನನಗೆ ಹೌದು, ಸೇವೆ. ನಿಮ್ಮ ಸೇವೆ ಯಾವುದು, ಹೇಗೆ, ಯಾವ ಕಾಲದಲ್ಲಿ? ಬೇಡ ಬೇಡ, ನಾನೊಬ್ಬ ಸ್ವಯಂ ಸೇವಕ, ಆದ್ದರಿಂದ ಯಾರ ಸೇವೆಯನ್ನೂ ನಿರೀಕ್ಷೆ. ಗುರುಗಳೇ, ಗುರು ಶುಶ್ರೂಷೆ ಮಾಡದಿದ್ರೆ ವಿದ್ಯೆ ನಿನಗೆ ಸಿದ್ಧಿಸುವುದಿಲ್ಲ ಮಗು ಅಂತ ಅಪ್ಪ ಹೇಳಿದ್ದಾರೆ. ನೀವು ಶುಶ್ರೂಷೆಗೆ ಅವಕಾಶವಿಲ್ಲ, ಸ್ವಯಂ ಸೇವಕ ಅಂತ ಇಲ್ಲ 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 ಇಲ್ಲ. 2 ಹೊತ್ತು ಅಡಿಗೆ ಮಾಡಿ ಉಣಬಡಿಸುವುದು ನಾನೇ. ನನ್ನ ಕೈಯಲ್ಲೇ ನಾನು ಊಟ ಮಾಡೋದು, ಅದೊಂದು ಮಾತ್ರ. ಮತ್ತೆ ಸ್ವಯಂ ಸೇವೆ ಅಲ್ಲ ಗುರುಗಳೇ? ಹಾಗಾದ್ರೆ ಸ್ವಯಂ ಸೇವೆ ಅಂದ್ರೆ ತನ್ನ ಸೇವೆ ತಾನೇ ಮಾಡುವುದಲ್ಲ, ತನ್ನವರು ಯಾರಾದ್ರೂ ತನ್ನ ಸೇವೆ ಮಾಡಿದ್ರೆ ಸಾಕು, ಹೊರಗಿನವರು ಮಾಡುವುದು ಬೇಡ. ಹಾಗಾದ್ರೆ ನಿಮ್ಮವರ ಸಾಲಲ್ಲಿ ಕೊನೆಯವನಾಗಿ ಸೇರಿಕೊಳ್ಳುವುದಕ್ಕೆ ನನಗೊಂದು ಅನುಮತಿ? ಎಲ್ಲ ಹೇಳೋದೆಲ್ಲ ಅವಳೇ ಹೇಳ್ತಾಳೆ, ನಾನು ಕೇಳಲ್ಲ. ಈಗ ಯಾವಾಗ, ಎಷ್ಟು ಹೊತ್ತಿಗೆ, ಹೇಗೆ? ನಾನೇ ಹೇಳಿದ್ರೆ ಬೈತಾಳೆ. ಅಪ್ಪ ಎಷ್ಟು ಮಾತಾಡ್ತೀರಪ್ಪ ನೀವು, ಸಾಕು ಮಾತಾಡಿದ್ದು, ಹೋಗಿ ನಾನು ಹೇಳ್ತೇನೆ. ಆಯ್ತು, ಯಾರು ಹೇಳಿದ್ರು ಆದೀತು ಗುರುಗಳೇ. ಆಯ್ತಪ್ಪ. ನಸುನಗೆ ನಗುತತಿ ಸ್ನೇಹದಿ ಕಚನುಳು ಬಿಸಜಾಚಿ ಬೇತಳು ಸಖನೆ ಸಖನೆ ಸ್ನೇಹದಿ ಕಚನುಳು ಬಿಸಜಾಕ್ಷಿ
ಓಬಳಾಗಿರ್ತೇನೋ ಜೊತೆಯುಳು ಹಸನಾಯ್ತು ಓಬಳಾಗಿರ್ತೇನೋ ಜೊತೆಯುಳು ಕುಶಲದೊಳಾಡಿಕೊಂಡಿರುವುದು ಹಸನಾಯ್ತು ಓರ್ಬಳಾಗಿರ್ತೇನೋ ಜೊತೆಯುಳು ಕುಶಲದೊಳಾಡಿಕೊಳ್ಳಿಗುವುದು ನಸು ನಗೆ ನಗೋತೈತಿ ಸ್ನೇಹದಿ ಕಚನುಳು ಬಿಸಜಾಕ್ಷಿ ಬೇಳ್ತಳು ಸಖನೇ ಸಖನೇ ಗಂಜಿ ಆದ್ರೆ ಗಂಜಿ. ದೇವೇ, ಅಪ್ಪ ಓ ದೇವೇ, ಓಯ್ ದೇವೇ. ಓಯ್ ಅಲ್ಲಿ ಆ ಕಡೆ ಬಂದಾಗಿದೆ ಇಲ್ಲಿ. ಬಂದಾಯ್ತು. ಹೌದು. ಎಷ್ಟು ಬೇಗ? ಅಪ್ಪ ಅದ್ಯಾರಪ್ಪ ಹೋದದ್ದು? ಯಾರು ಹೋದದ್ದು? ವೃಷಪರ್ವ. ಏನ್ ಬಂದದವನು? ಅವ ಸ್ವಲ್ಪ ಮಧುವನ್ನು ತಂದಿದ್ದ ಮಗು. ತಕೊಂಡ್ರೆ ನೀವು? ನನಗೆ- ಅಪ್ಪ ನಿಮ್ಗೆ ನಾನು ಎಷ್ಟು ಮಾರಿ ಹೇಳಬೇಕಪ್ಪ? ಯಾಕೆ ಬೇಕು ನಿಮಗೆ? ಯಾಕೆ ಬೇಕದಲ್ಲ? ನಾನು ತಗೊಳ್ಳಿಲ್ಲ ಅಂತ ಆದ್ರೆ ಅವರಿಗೆ ಬೇಸರ ಆಗುದಿಲ್ವ ಮಗು? ಓ, ಇನ್ನೊಬ್ಬರಿಗೆ ಬೇಸರ ಆಗ್ತದಂತ ನೀವು ಕುಡಿಯುವುದು? ಇಲ್ಲೋ, ಏನು? ನಿನ್ನನ್ನು ದೇವಿ ಅಂತ ನಾನು ಕರೆತನ, ಹ್ಮ್. ನೀನ್ ಇಲ್ಲೇ ಬರ್ಬೇಕಾದ್ದಲ್ಲ. ಹಾ. ಈ ಬಾಗಿಲಲ್ಲಿ ಯಾಕೆ ಬಂದು? ಓ, ನಾನ್ ಬಂದದ್ದಲ್ಲೇ. ಇಲ್ಲೇ ಬಂದೆ. ಹಾ. ನೀನು ವಾಲುತ್ತಾ ವಾಲುತ್ತಾ ಯಾಕೆ ಬಂದೆ? ನಾನು ವಾಲುತ್ತಾ ಬಂದದ್ದ? ನೇರ ನಡಿಲಿಕ್ಕೆ ಬರುದಿಲ್ಲ. ಹೇಳ್ತೇನೆ ಯಾರು ವಾಲಿದ. ಸ್ವಲ್ಪ ಆಚೆ ಹೋಗಿ. ಯಾರಪ್ಪ ವಾಲಿದ್? ಯಾರು? ಆ? ನಾನೇ ವಾಲು. ಕುಡಿದ ದ್ರವ ಒಳ್ಳೇದಿದೆ ಆ, ನನ್ನ ಕರ್ಮ. ಮಗ. ಏನು ಏನ್ ಕರ್ತದೇನು? ಹಸಿವಾಗ್ತದೆ ಮಗ. ಹಸಿವೆಯ? ಉಣಬಡಿಸು ಕಂದ. ಅಪ್ಪ ಓ, ಪರಿಗಿಸಿ ಎಡಬಲ ದೇವಯ ನೀವು ಕಚನಿರದಿರೆ ಕರೆಯುತ್ತ ಶಶಿಮುಖಿಯೋ ಬರಲಿಲ್ಲವಾ ಮಿಡಗಳು ಕಿರ್ಪೆಯ ಅಪ್ಪ ಬರಲಿಲ್ಲವಾ ಮಿಡಗಳು ಕಿರ್ಪೆಯ ಪಿತನರುಗವ ಬಾರದೆ ಬರೆ ನಿಶ್ಚಯ ಪರಿಕಿಸಿ ಅಪ್ಪ ನಿಮಗೇನೋ ಉಣಬಡಿಸಬೇಕು. ಹೌದು. ಇವ ಎಲ್ಲಿ ಹೋಗಿದ್ದಾನೆ? ಆಶ್ರಮದ ಒಳಗೆ ಹೊರಗೆ ಆಚೆ ಈಚೆ ಸುತ್ತಮುತ್ತ ಎಡ ಬಲ ಎಲ್ಲಿ ನೋಡಿದ್ರೆ ಅವನ ಸುಳಿವೆನ್ನುವುದೇ ಇಲ್ಲ. ಎಲ್ಲಿ ಹೋಗಿದ್ದಾನೆ ಅಪ್ಪ? ಕಚನ್ ಎಲ್ಲಿ ಹೋಗಿದ್ದಾನೆ? ನಾನೆಲ್ಲೂ ಕಳುಹಿಸಲಿಲ್ಲ. ನೀವೇ ಕಳಿಸಿಕೊಟ್ಟಿರ್ತೀರಿ. ಇಲ್ಲ ಮಗ. ಅಪ್ಪ ನಿಮ್ಮ ಶಿಷ್ಯರು ಸರಿ ಇಲ್ಲ. ನೋಡಿ ನನಗೆ ಕೋಪ ಬಂದ್ರೆ ನಾನು ಏನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನನಗೆ ಎಲ್ಲಿ ಹೋಗಿದ್ದಾನೆ ಅವನು? ಬೇಕಾದ್ರೆ ಅವನನ್ನು. ಊಟ ಕೊಡು ಮಗ. ಮತ್ತೆ ಬಂದ ನಾವು. ನಿಮಗೆ ಊಟ ಬೇಕಾ? ಕಚ ಬರಬೇಕು. ಇಲ್ಲದಿದ್ರೆ ಯಾರಿಗೂ ಇವತ್ತು ಊಟ ಇಲ್ಲ. ಮಾಡಿದ್ದನ್ನು ಹೊಳೆಗಾಗ್ತೇನೆ. ಅಯ್ಯೋ ಅಯ್ಯೋ ಅಯ್ಯೋ. ಬೇಕಾದ್ರೆ ಅಪ್ಪ ಅವ ಬರ್ಲಿ ಇವತ್ತು. ಜ್ಞಾನ ದೃಷ್ಟಿಗಳಿಂದಲರಿತವನು ಕಡು ಹೀನರಿವನ ಕೊಂದರೆಂಬುದನು ಹಾನಿಗೈದರೆ ಜೀವಿಪೆನೆನುತ ಗುರು ಸೋನುವನೆನು ತಲೆ ಮೃದು ಜಾತ ಪ್ರಪಂಚದಲ್ಲಿ ಯಾವುದನ್ನಾದರೂ ತಿದ್ದಬಹುದು, ನನ್ನ ಶಿಷ್ಯರನ್ನು ತಿದ್ದುವುದಕ್ಕೆ ಸಾಧ್ಯವಿಲ್ಲ. ಅವನನ್ನು ಈ ಸಲವೂ ಕೊಂದು ಬಿಟ್ಟರಲ್ಲ. ಏನು ಮಾಡುವ? ನನ್ನ ಮಗಳಿಗೆ ಈ ವಿಷಯ ಗೊತ್ತಾದ್ರೆ ಅವಳು ಕೂಗ್ತಾಳೆ. ಅವಳ ಕಣ್ಣೀರನ್ನು ನೋಡ್ಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಎಲ್ಲೇ ಇರಲಿ ಅವನಿಗೆ ಜೀವದಾನ ಮಾಡ್ತೇನೆ. ಮೃತ ಸಂಜೀವಿನಿ ವಿದ್ಯೆಯಿಂದ ಅವನಿಗೆ ಜೀವದಾನ ಮಾಡಿದೆ. ಅಪ್ಪ ಓ, ಕಾರೇರಿ ಅಪ್ಪ. ನೋಡಿ ಮಧ್ಯಾಹ್ನ ಆಗ್ತಾ ಬಂತು. ಊಟದ ಸಮಯ ಮೀರಿದ್ರೆ ನಿಮಗೆ ಊಟ ಇಲ್ಲ ಮಾತ್ರ ಇವತ್ತು. ಕರೀತೇನೆ ಮಗ. ಯಾಕೆ ಆಗದಿದ್ದ ಮೇಲೆ ಅಷ್ಟೆಲ್ಲ ಯಾಕೆ ತಗೊಳ್ಬೇಕು ಅಂತ? ಅದು ಕುಡಿಯುವಾಗ ಗೊತ್ತಾಗೋದಿಲ್ಲ ಮಗ. ಮತ್ತೆಲ್ಲ ತಲೆ ಎತ್ತಲಿಕ್ಕೆ ಬಿಡುವುದಿಲ್ಲ. ಹಾ. ಕಚಾ, ನಿನ್ನಲ್ಲಿ ಯಾರು ಗುರುಗಳೇ ಅಂತ ಹೇಳಲಿಕ್ಕೆ ಹೇಳಿದ್ದು? ನಾನು ಗುರು ಅಪ್ಪ ಅಲ್ವಾ? ನಾನ್ ನಿಮಗೆ ನೀನು ಕೊಡ್ತಿದ್ದೀಯಾ? ಅಯ್ಯೋ, ನಾನ್ ನಿಮಗೆ ಗುರುಗಳೇ ಅಂತ ಹೇಳ್ತೇನಾ? ಮತ್ತೆ ನೀವು ಕುಡಿದ್ರೆ ಏನು ಮಾಡ್ತೀರಂತ ನಿಮಗೆ ಗೊತ್ತಿರುವುದಿಲ್ಲ. ಎಂತಂತ ನಿಮ್ಮದು ಎರಡೆರಡು ಧ್ವನಿ? ನನಗೆ ಕಚ ಅಂತ ಕರೆಯುವುದು ನೀವೇ, ಗುರುಗಳೇ ಅಂತ ಹೇಳುವುದು ಇವರೇ. ನಾನು ಹೇಳಲಿಲ್ಲ. ಮತ್ತೆ ಯಾರು? ಇಲ್ಲ, ಇನ್ನೊಮ್ಮೆ ಕರೀತೀನಿ. ಕಚಾ.
ಹೋಗಿದ್ದಾನೆ? ಹತ್ತಿರದಲ್ಲಿ ಅಲ್ಲ ಮಗ, ಮತ್ತೆ? ನನ್ನ ಹೊಟ್ಟೆಯೊಳಗಿಂದ. ಪೇಳೆಲ್ತಿವನ ಪರಮಡಿ ಬೆನ್ನುದರದು ತರಳೆ ಪೇಳೆಂದಿವನ ಪೊರಮಡಿ ಬೆನ್ನುದರದಿ ಭರದಿ ದೇಗವ ಸೀಳಿ ಕೊಂಬೆನೆನೆ ಮೃತಿಯಗುದು ಭರದಿ ದೇಗವ ಸೀಳಿ ಕೊಂಬೆನೆನೆ ಮೃತಿಯಗುದು ತರಳನನು ತೊರೆದು ನೀನಿರುತಿಗೆಯ ಸೌಖ್ಯದಿಂದ ತರಳನನು ತೊರೆದು ನೀನಿರುತಿಗೆಯ ಸೌಖ್ಯದಿಲ್ ದೊರೆಯಲ್ ಕಭಿನಮಿಸುತ್ತ ತರಳೆ ಪೇಳೆಂತಿವನ ಪೊರಮಡಿ ಬೆನುದರದಿ ತರಳೆ ತರಳೆ ಪ್ರಮಾದ ನಡೆದು ಹೋಯಿತು ಕಂದ. ಏನಾಯ್ತಪ್ಪ? ವೃಷಭರ್ವಾದಿಗಳು ನನಗೆ ಮಧುವನ್ನು ತಂದೊಪ್ಪಿಸಿದ್ರು. ಸತ್ಯವೆಂದೇ ಭಾವಿಸಿ ಮಧುವನ್ನು ನಾನು ಸೇವಿಸಿದೆ ಮಗು. ಆದರೆ ಕೇವಲ ಮಧುವಲ್ಲವದು, ಮತ್ತೆ ಕಚನನ್ನು ಕೊಂದು ಕೊಂದು ಭಸ್ಮೀಕರಿಸಿ ಮಧುವಲ್ಲಿ ಸೇರಿಸಿ ನನಗೆ ಕುಡಿಸಿದ್ದಾರೆ ಮಗು. ಕಚನನ್ನ ಉದರದೊಳಗಿದ್ದಾನೆ. ಅಪ್ಪ, ನನಗವ ಬೇಕಪ್ಪ. ಕಂದ, ನಿನಗೆ ಕಚ ಬೇಕು ಅಂತ ಇದ್ರೆ ಅವನನ್ನು ನಾನು ಹೊರವರಿಸಬೇಕು. ಹೊರವರಿಸಬೇಕಿದ್ರೆ ನನ್ನ ಉದರವನ್ನು ನಾನು ಸೀಳಿಕೊಳ್ಳಬೇಕು ಮಗು. ಉದರವನ್ನು ಸೀಳಿದೆ ಅಂತ ಆದ್ರೆ ನಾನು ಸಾಯ್ತೇನೆ ಮಗು. ಇಲ್ಲ. ಹೇಳು ಕಂದ, ಏನಪ್ಪ? ಈ ತಂದೆ ಇಲ್ಲದೆ ನಿನಗೆ ಬದುಕಬಹುದೇ? ಇಲ್ಲಪ್ಪ, ಇಲ್ಲ. ಹೇಳು ಮಗು, ಕಚನಿಲ್ಲದೆ ನಿನಗೆ ಬದುಕುವುದಕ್ಕೆ ಸಾಧ್ಯ ಉಂಟು ಅಂತಾದ್ರೆ ಇದ್ರೆ ಕಚನನ್ನು ನನ್ನ ಉದರದಲ್ಲೇ ಜೀರ್ಣ ಮಾಡಿ ಬಿಡುತ್ತೇನೆ. ಬೇಡಪ್ಪ. ಕಚನನ್ನು ಬಿಟ್ಟು ಬದುಕುವ ಶಕ್ತಿ ನಿನಗುಂಟೆ ಮಗ? ಇಲ್ಲಪ್ಪ. ಮಗಳೇ, ನಿನಗೆ ತಂದೆ ಬೇಕೋ ಕಚ ಬೇಕೋ? ಅಪ್ಪ, ಹೊರೆದರಸು ಆಗಲಿ ಬಾಳಿ ಕುಂಭಗಳಲ್ಲ ತೊರೆದರಸು ನಗಲಿ ಬಾಳಿ ಕುಂಭಗಳಲ್ಲ ಪರಮ ಸಖನಗ ಕಥನು ಬರದೆ ಕುಂಬುವಳಲ್ಲ ಪರಮ ಸಖನಗ ಕಥನು ಬರದೆ ಮುಂಬುವಳಲ್ಲ ಪರಿಗಳರಿಯುತ ಕಾರ್ಯವೆಸಗೆನ ಕಂಗೆಡುತ್ತ ಕೆರಳಿ ಭಾರ್ಗವ ಮನದಲ್ಲಿ ತೊರೆದರಸು ನಗಲಿ ಬಾಳಿ ಕುಂಬವಳಲ್ಲ ಆ
ಇನ್ನೆರಡು ಕಣ್ಣುಗಳಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ನಾನು ಯಾವ ನಾಲಿಗೆಯಿಂದ ಉತ್ತರಿಸಲಿ ಅಪ್ಪ? ತಾಯಿಯ ಮುಖವನ್ನು ಸರಿಯಾಗಿ ಕಂಡ ನೆನಪೇ ನನಗಿಲ್ಲ ಅಪ್ಪ. ನಿಮ್ಮ ತೋಳನ್ನೇ ತೊಟ್ಟಿಲಾಗಿರಿಸಿಕೊಂಡು ನನ್ನನ್ನು ಸಾಕಿ ಬೆಳೆಸಿದವರು ನೀವು. ಹೌದು ಕಂದ. ತಾಯಿಲ್ಲದ ನನ್ನ ಮಗಳು ತಪ್ಪಲಿ ಆಗಬಾರ್ದು ಎನ್ನುವಂತ ಕಾರಣಕ್ಕಾಗಿ ತಾಯಿಯೂ ನೀವೇ ಆಗಿ ತಂದೆಯೂ ನೀವೇ ಆಗಿ ಯಾವ್ಯಾವ ಕಾಲಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒದಗಿಸಿಕೊಟ್ಟವರಪ್ಪ. ಹೌದು ಕಂದ. ಅಪ್ಪ, ನಿಮ್ಮನ್ನು ಬಿಟ್ಟು ನಾನು ಬದುಕ್ತೇನಂತ ಭಾವಿಸಿಕೊಂಡ್ರ ನನಗೆ ನೀವು ಬೇಕಪ್ಪ, ಬೇಕು. ಕಚನನ್ನು ಮರೆತು ಬಿಡು ಕಂದ. ಇಲ್ಲಪ್ಪ, ಇತ್ತೀಚಿನ ದಿನದಲ್ಲಿ ಈ ಆಶ್ರಮದಲ್ಲಿ ನಾನು ಸಂತೋಷದಿಂದ ನಲಿಯುತ್ತಾ ಕುಣಿಯುತ್ತಾ ಕಾಲವನ್ನು ಕಳಿತೇನಂತಾದ್ರೆ ಅದಕ್ಕೆ ಕಾರಣ ಪರಮ ಸಖನಾದಂತ ಕಚನೆ ಅಪ್ಪ. ಅವನನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ ಅಪ್ಪ. ನನಗೆ ನೀವಿಬ್ರು ಬೇಕಪ್ಪ, ಬೇಕು. ಮದುವೆಯಾಗಿ ಗಂಡನ ಜೊತೆಯಲ್ಲಿ ಹೋಗೋದಲ್ವಾ? ವಿಷಯವೇ ಗೊತ್ತಿಲ್ಲದವಳಾಗಿ ಕೇಳ್ತಾಳೆ. ಹೌದಲ್ವಾ? ಹಾಗೆ ಹೋಗಬೇಕಾದಲ್ವ? ವಿದ್ಯಾಕಾಮಿತದೆ ಬಂದಾರಭ್ಯ ವಿದ್ಯಾಕಾಮಿತದೆ ಬಂದಾರಭ್ಯ ಪ್ರೇಮ ಪಾತ್ರಾರ್ಥಾಂಗನಿಂದೆ ನಾಮನದೇ ನಂಬಿದ್ದೆನು ಪ್ರೇಮ ಪಾತ್ರಾರ್ಥಾಂಗನಿಂದೆ ಕಾಮಸನ್ನಿಭಾಂಗ ವಿದ್ಯಾಗಾಮಿತದಿ ಬಂದಾರಭ್ಯ ಪ್ರೇಮ ಪದಾರ್ಥಾಂಗನಿಂದೆ ನಾಮನದಿ ನಂಬಿಪ್ಪೇನು ಕಾಮಸನ್ನಿಭಾಂಗ ವಿದ್ಯಾಗಾಮಿತದಿ ಬಂದಾರಭ್ಯ ಪ್ರೇಮ ಪಾತ್ರಾರ್ಥಾಂಗನಿಲ್ದೆ ನಾಮನದಿ ನಂಬಿರ್ಪೆನು ಪ್ರೇಮ ಪಾತ್ರಾರ್ಥಾಂಗನಿಲ್ದೆ ನಾಮನದಿ ನಂಬಿರ್ಪೆನು
ಶಶಿ ಭುವಿಗೆ ತೊಡಿದಿಗ ಬೇಷಜವೋ ಪರಶಿವನ ನಗ್ನತೆ ಕಂಡ ಶಕ್ತಿಯ ಹಾಸವೋ ಎನ್ನುತ್ತ ಪರಶಿವನ ನಗ್ನತೆ ಕಂಡ ಶಕ್ತಿಯ ಹಾಸವಿದು ಎನ್ನುತ್ತಾಗ ಹರಿಯ ಭವನ ಹರಿಯ ಭವನ ಉಳಿದಿಗ ಮಾಯೆಯದು ತ್ರೈಭುವನಗಳ ವ್ಯಾಪಿಸಿದೆ ತ್ರೈಭುವನಗಳ ವ್ಯಾಪಿಸಿದೆ ಬಳ್ಳಿಸಿ ಕವಿಗ ಸಾಧ್ಯವಾದೆನು ತಾನ ಬಳ್ಳಿಸಿ ಕವಿಗ ಸಾಧ್ಯವಾದೆನು ತಾನ ಧವಳವಿದು ಕ್ಷೀರಾಬ್ದಿಯೋ ಶಶಿ ಭುವಿಗೆ ತೊಳೆದಿಗ ಭೇಷಜವು ಪರಶಿವನ ನಗ್ನತೆ ಕಂಡ ಶಕ್ತಿಯ ಹಾಸವೋ ಎನ್ನುತ್ತ ಹರಿಯ ಭವನ ಉಳಿದಿಗ ಮಾಯೆಯದು ತ್ರೈಭುವನಗಳ ವ್ಯಾಪಿಸಿದಿ ಬಳ್ಳಿಸಿ ಕವಿಗ ಸಾಧ್ಯವಾದಿರುತ್ತ ಬಳ್ಳಿಸಿ ಸಂಭ್ರಮದಿಂದ ನಾಡಿದರು ಅಂಬುಜ ಮುಖಿ ನಿಲ್ನಲ್ದಕ್ಕೆ ನಾಚಿರು ಅಂಬುಜ ಮುದುಡಿ ಬುದ್ಧಿ ಕುಳದಿಯೇ ಅಂಬುಜ ಮುಖಿ ನಿಲ್ನಲ್ದಕ್ಕೆ ಅಂಬುಜ ಮುಖಿ ನಿಲ್ನಲ್ದಕ್ಕೆ ನಾಚಿರು ಅಂಬುಜ ಮುದುಡಿ ಬುದ್ಧಿ ಕೊಡದಿ ಅಂಬುಜ ಮುದುಡಿ ಬುದ್ಧಿ ಕೊಡದಿ ಅಂಬುಜ ಮುದುಡಿ ಬುದ್ಧಿ ಕೊಡದಿ ಅಂಬುಜ ಮುಖಿ ನಂದಗೆ ನಾಚಿರು ಅಂಬುಜ ಮುದುಡಿ ಹೊದಿ ಕೊಳದಿ ಅಂಬುಜ ಮುದುಡಿ ಹೊದಿ ಕೊಳದಿ ಅಂಬುಜ ಮುದುಡಿ ಹೊದಿ ಕೊಳದಿ ಈ ಕೊಳದಿ ಮುದುಡು ಹುಲಿ ಕೊಳದಿ ತುಂಬಿದ ಮೊಗ ಕಂಡ ಶಶಿ ಮೂಡದಿ ತುಂಬಿದ ಮೊಗ ಕಂಡ ಶಶಿ ತುಂಬಿದ ಮೊಗ ಕಂಡ ಶಶಿ ಮೋಡದಿ ತುಂಬಿದ ಮೊಗ ಕಂಡ ಶಶಿ ಮೋಡದಿ ಬಿಂಬವ ಮರೆಸಿದ ಕಳವಳದಿ ಬಿಂಬವ ಮರೆಸಿದ ಕಳವಳದಿ ಬಿಂಬವ ಮರೆಸಿದ ಕಳವಳದಿ
ಸಾಟಿಯದೆಲ್ಲಿದೆ ಲೋಕವೇ ಮೌನದುಳ್ ಆಲಿಪುದು ಆ ಕೋಕಿಲ ಕಂಠವೇ ಕೋಕಿಲ ಕಂಠ ಕೋಕಿಲ ಕಂಠವೇನು ಸಾಟಿಯದೆಲ್ಲಿದೆ ಲೋಕವೇ ಮೌನದುಳ್ ಆಲಿಪುದು ಲೋಕವೇ ಮೌನದುಳ್ ಆಲಿಪುದು ಮೂಕ ನಿಸರ್ಗದ ಸೊಬಗನ್ನಿಟ್ಟಲು ಯಾಕೆ ತಡವು ರಸ ನಿಮಿಷವಿದು ಮೂಕ ನಿಸರ್ಗದ ಸೊಬಗನ್ನಿಟ್ಟಲು ಯಾಕೆ ತಡವು ರಸ ನಿಮಿಷವಿದು ರಸ ನಿಮಿಷವಿದು ರಸ ನಿಮಿಷವಿದು ರಸ ನಿಮಿಷವಿದು ಮೂಕ ನಿಸರ್ಗದ ಸೊಬಗನ್ನಿಟ್ಟಲು ಯಾಕೆ ತಡವು ರಸ ನಿಮಿಷವಿದು ಅಂಬುಜ ಮುಖಿ ನಿಲ್ಲದಕ್ಕೆ ನಾಚಿರುವ ಅಂಬುಜ ಮುದುಡಿ ಹುದಿ ಕೊಡದಿ ಅಂಬುಜ ಮುದುಡಿ ಹುದಿ ಕೊಡದಿ ಅಂಬುಜ ಮುದುಡಿ ಹುದಿ ಕೊಡದಿ ತುಂಬಿದ ಮೊಗೆ ಕಂಡ ಶಶಿ ಮೋಡದಿ ಬಿಂಬವ ಮರೆಸಿದ ಕಳ್ಳವಳದಿ ಬಿಂಬವ ಮರೆಸಿದ ಕಳ್ಳವಳದಿ ಬಿಂಬವ ಮರೆಸಿದ ಕಳ್ಳವಳದಿ ಕಳವಳದಿ 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 ನಿಂತನ ದಿನ್ನತಿ ತೊಂತನ ದಿನ್ನತಿ ತೊಂತನ ದಿನ್ನತಿ ದಿನ್ನ ತಗಡ 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 ದಿನ್ನತಿ ತಗಡ 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 ದಿನ್ನತಿ ಬಿಂಬವ ಮನಸಿದ ಕಣವಳದಿ ಕಣವಳದಿ ಆ
ಶುದ್ಧ ಜಲದಲ್ಲಿ ಪ್ರಮದೆಯರು 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 ಜಲದಲಿತ ಪ್ರಮದೆಯರು. ಒಂದು ಕೆಲಸ ಮಾಡುವ. ಏನ್ ಕೆಲಸ? ಒಂದು ಸ್ಪರ್ಧೆ ಆಯ್ತಾ? ಯಾರಿಗೆ? ನಮಗೆ. ಏನ್ ಸ್ಪರ್ಧೆ? ಯಾರು ಮೊದಲು ಹೋಗಿ ದಡವನ್ನು ಮುಟ್ತಾರೆ ಅಂತ ಹಾಗೆ. ಆ ದಡವನ್ನು ಹೌದು. ಏನ್ ನಾವೇ ಮುಟ್ಟುವುದೇ? ಬಲುವಿಧದಲ್ಲಿ ಜಲದಲ್ಲಿ ಮುಳುಗೀಳುತ್ತ ಬಲುವಿಧದಲ್ಲಿ ಜಲದಲ್ಲಿ ಮುಳುಗೀಳುತ್ತ ಸಲಿಲ ಗಲ್ಲಿಕೆಯರು ವಿಮಲೆಯರು ಕಿಡಿಯಾಡಿದರು. ಜಲದಲ್ಲಿ ಗಮನೆಯರು, ಜಲದಲ್ಲಿ ಗಮನೆಯರು, ಗಮನೆಯರು. ಹೊರದಿಕ್ಕಿನ ಬೇಟೆಯ ಶರಜಲೋಚನೆಯರು ಸರಸಿಯ ತಡಿಗೈದಿ ಧರಿಸಿದರು ವಸನಂಗಳಲ್ಲೋ ಅರಿಯದೆ ಶರ್ಮಿಷ್ಠೆ ಶುಕ್ರಾತ್ಮ ಭವೆಯ ವರದಿಯ ಮಡಿಯುಡನಂದು ಕಾರಣದಿಂದ ವ್ಯಕ್ತಿಗೆ ಜ್ಞಾನಶೂನ್ಯ. ಏನೇ ಇದು? ಏನೇ ಇದು? ಇದು ಸೀರೆ. ಸೀರೆ ಅಂತ ನನಗೆ ಕಣ್ಣು ಕಾಣುವುದಿಲ್ವಾ? ಅದ್ಯಾರು ಉಡುವ ಸೀರೆ? ಇದು ಹೆಣ್ಣು ಮಕ್ಕಳು ಉಡುವ ಸೀರೆ. ಇದು ಹೆಣ್ಣು ಮಕ್ಕಳು ಉಡುವ ಸೀರೆ. ಹೆಣ್ಣು ಮಕ್ಕಳಂತ ಗಂಡು ಮಕ್ಕಳು ಸೀರೆ ಉಟ್ಕೊಳ್ತಾರ? ಹೇಳಲಿಕ್ಕೆ ಆಗೋದಿಲ್ಲ. ಏನಾಗುವುದಿಲ್ಲ. ಏನೇ ಏನೇ? ನಿನ್ಗೇನು ಕಣ್ಣು ಕಾಣುದಿಲ್ವಾ? ನಿನ್ನ ಕಣ್ಣಿನ ದೃಷ್ಟಿ ಇಲ್ವಾ? ನೀನು ಮಾಡಿದ್ದು ಸರಿಯೇನೆ? ದಡದಲ್ಲಿ ನಾನು ಸೀರೆ ಇರಿಸಿ ನದಿಗಳಿದವಳು ಮೇಲೆದ್ದು ಬಂದು ನೋಡ್ತೇನೆ, ನನ್ನ ಸೀರೆ ಎನ್ನುವುದಿಲ್ಲ. ಇಲ್ಲಿಯೂ ಗಾಳಿಗೆ ಹಾರಿರ್ಬೇಕು. ಹಾ, ಗಾಳಿಗೆ ಹಾರ್ತದೆ. ಆಚೆ ಈಚೆ ಸುತ್ತಮುತ್ತ ಅಲ್ಲಿ ಇಲ್ಲಿ ಎಲ್ಲಿ ಹುಡುಕಿದ್ರು ಇಲ್ಲ. ಬಂದು ನೋಡ್ತೇನೆ, ನನ್ನ ಸೀರೆಯನ್ನು ನೀನು ಉಟ್ಕೊಂಡದ್ದ. ಏನೇ ಏ ಜ್ಞಾನ ಶೂನ್ಯಳೆ, ನೀನು ಮಾಡಿದ್ದು ಸರಿಯೇನೆ? ಸರಿಯೇನೆ? ಅರಿಯದಿದ ನಾನೆನ್ನದೆನ್ನುತ್ತ ಪರದೊಡುಟ್ಟಿಗೆ ನ್ಯೂನವೇನೆಲೆ ತರುಣಿ ಮನೆಗೆ ದುಡನೆ ಕೊಡದುಡಿ ಕೊರತೆಯೇನೆ ಕೊರತೆಯೇ ಗೆಳತಿ ಅರಿಯದೆ ಏ ದೇವಿ. ದೇವಿ ದೇವಸ್ಥಾನದಲ್ಲಿ ಆಯ್ತು. ಏನಾಯ್ತು? ಈ ಏ, ಗೆಳತಿ ಮೈ ಬಿಟ್ಟು ಬೇಡ್ವೆ. ಕೋಪಿಸಿಕೊಳ್ಳುವುದು ಯಾಕೆ ನೀನು? ನಾನು ಜೀವಂತ ಇದ್ದೇನಲ್ಲ, ಅದಕ್ಕೆ ನನಗೆ ಕೋಪ ಬರುವುದು. ಆಯ್ತು, ಏನಾಯ್ತು? ತಪ್ಪು ಮಾಡಿದ್ದೇನೆ. ಹೌದು, ಹಾ. ಕ್ಷಮೆ ಕೇಳ್ತೇನೆ. ನಿನ್ಗೇನು ಕಣ್ ಕಾಣುದಿಲ್ವಾ? ಕಾಣುತ್ತದೆ. ಹಾ. ಅರಿಯದೆ ಸೀರೆ ಮುಟ್ಟದ್ದು ಹೌದು ನಾನು. ಓ, ತಿಳಿಯದೆ. ತಿಳಿದು ಮಾಡುವುದು ಅಪರಾಧ, ಓಹೋ. ತಿಳಿಯದೆ ಮಾಡುವುದು ಪ್ರಮಾದ. ಹಾ. ತಿಳಿಯದೆ ಸೀರೆ ಉಟ್ಟದ್ದು ಹೌದೇ ನಾನು. ಹಾ. ಇದೇ ಸೀರೆ ಬೇಕು ಅಂತಿದ್ರೆ ಮೈ ನಿನಗೇನು ಮೈ ಮುಟ್ಟದೆ ಮಾತಾಡ್ಲಿಕ್ಕೆ ಆಗುದಿಲ್ವಾ? ಆಯ್ತು. ಆಯ್ತು ಬಿಡು, ಅರಮನೆಗೆ ಬಾ, ನಾನು ಬಿಡಿಸಿಕೊಡ್ತೇನೆ. ನೀನು ಬಿಡಿಸುವುದು ಎಲ್ಲಿ ಸೀರೆಯನ್ನ? ಅರಮನೆಯಲ್ಲಿ. ಅರಮನೆಯಲ್ಲಿ. ಹಾ. ಹಾ. ಅದಲ್ಲ, ಹಾ. ಬೇರೆ ಸೀರೆ ಬೇಕು ಅಂತಿದ್ರೆ ಇದ್ರೆ ಪೆಟ್ಟಿಗೆಯೊಳಗೆ 108 ಸೀರೆ ಉಂಟು. ನಿನಗೆ ಎಂತದ್ದೆ ನನ್ನನ್ನು ನೋಡಿದಾಗ 108 ಸೀರೆ ನೆನಪಾಗುವುದು? 108 ಬೇಡದ್ರೆ ಬೇಡ, 208 ಆಗಿ ಹಾ. ಬೆಲೆ ಬಾಳುವಂತಹ ಸೀರೆ ಉಂಟು. ಯಾವ ಬಣ್ಣದ್ದು ಬೇಕು, ಯಾವ ಸೀರೆ ಬೇಕು ಹಾ. ಕೇಳಿಕೊ, ನಾನು ಕೊಡ್ತೇನೆ. ನೀನುಟ್ಟ ಸೀರೆಯನ್ನು ನಾನು ಉಟ್ಕೊಳ್ಳುವುದಾ? ಉಡುಬಾರ್ದು. ಯಾರೇ ನಾನು? ಶ್ರೇಷ್ಠ ಪೂಜುರ ಕನುಜವ ಜನವ ಉಂಟೆ ಇನಿ ಕದಮ ಕಳಸುತ್ತೆ ಮುಟ್ಟಿನತಿ ಹೇಸಿಗೆಯು ಮಾತುಗಳಷ್ಟೇ ನನಗೆ. ಏನೇ ನೀನುಟ್ಟ ಸೀರೆಯನ್ನು ನಾನು ಉಟ್ಕೊಳ್ಬೇಕಾ? ಏನು
ಹೆಣ್ಣು ಮಕ್ಕಳು ಸ್ವರ ಏರಿಸಬಾರದು. ಸ್ವರ ನನ್ನದ್ದು ಸ್ವರ. ಅಪ್ಪ ಎಲ್ಲರದ್ದು ನೀರಿಗಿಳಿದಾಗ ಅವರ ಸ್ವರ ಹೋಗ್ತದೆ, ಇವಳದ್ದು ಸ್ವರ ಏರ್ತಾ ಹೋಗ್ತದೆ. ಏನು ವಿಚಿತ್ರ! ನನ್ನ ಸ್ವರದ ಮೇಲೆ ನಿನಗೆ ಯಾಕೆ ಕಣ್ಣು? ನನ್ನ ಸ್ವರ ಪೂರ್ತಿ ಹೋಗಬೇಕು. ಹಾ ಏನೇ ನೀನುಟ್ಟ ಸೀರೆಯನ್ನು ನಾನು ಉಟ್ಟುಕೊಳ್ಳುವುದಾ? ಉಡಬಾರ್ದ? ಏನು ಉಡಬೇಡ? ಯಾರೇ ನಾನು? ಯಾರು? ಶ್ರೇಷ್ಠ ಭೂಸುರ ತನುಜೆ. ಬ್ರಾಹ್ಮಣರೇ ಶ್ರೇಷ್ಠರು, ಅದರಲ್ಲೂ ನನ್ನಪ್ಪನಾದಂತ ಆಚಾರ್ಯರು ಶುಕ್ರಾಚಾರ್ಯರು, ಶುಕ್ರಾನಂದನೇ ನಾನು. ಗುರುಗಳ ಮಗಳು. ಹಬ್ಬಾ, ಅಂತ ಶ್ರೇಷ್ಠರಾದಂತ ಶುಕ್ರಾಚಾರ್ಯರ ಮಗಳಾಗಿ ಅದಮ ಕಳಸುತ್ತೆ ನೀನುಟ್ಟ ಸೀರೆ ನಾನು ಉಟ್ಕೊಳ್ಳುವುದೇನೆ? ಉಡಬಾರ್ದ? ಉಡಬಾರ್ದ? ಏನು ಬ್ರಾಹ್ಮಣರೇನು ಬಟ್ಟೆ ಉಡುದ ಅಲ್ವಾ? 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 ಬ್ರಾಹ್ಮಣರ ಬಟ್ಟೆ ಉಡುದಲ್ವಾ? ಅಲ್ಲ ಅಲ್ಲ ಅಲ್ಲ, ಬ್ರಾಹ್ಮಣರ ಬಟ್ಟೆ ಉಡುದಲ್ಲ. ನಿನ್ನ ಮುಖದ ಮೇಲೆ ಬಾರಿಸಿ ನೋಡು, ಹಾಗೆಲ್ಲ ಹೇಳ್ತಾರೇನೆ. ನೀನು ಯಾರ್ಯಾರ ಕೋಪನ ತೀರಿಸಿಕೊಳ್ಳುವುದು ಬೇಡ ನೋಡೆ, ಬ್ರಾಹ್ಮಣರು ಉಡುವುದು ಬಟ್ಟೆ ಅಲ್ಲ. ಮತ್ತೆಂತದ್ದು? ಬ್ರಾಹ್ಮಣರು ಉಡುವುದು ಮಡಿ. ಎಲ್ಲರ ಬಗ್ಗೆ ಆಕ್ಷೇಪ ಅಲ್ಲ, ಕೆಲವರು ಉಡುವ ಮೊದಲು ಹೇಗಿರ್ತು ಅಂತ ಗೊತ್ತಿರುವುದಿಲ್ಲ, ಉಟ್ಟ ಮೇಲೆ ಮಡಿಯ. ನಾವು ಎಂತ ದುಟ್ರು ನಮ್ಮದು ಮಡಿಯೇ. ಬ್ರಾಹ್ಮಣರು ಉಡುವುದೆಲ್ಲ ಮಡಿಯೇ. ಆಯ್ತೆ, ಆಹಾ, ಇದನ್ನ ಮುಟ್ಟುವುದಕ್ಕೂ ಆಗೋದಿಲ್ವಾ? ಮುಟ್ಟುವುದ? ನೀನು ಸೀರೆ ನಾನು ಉಟ್ಟುಕೊಳ್ಳುವುದಲ್ಲ, ಮುಟ್ಲಿಕ್ಕೂ. ವಾಂತಿ ವಾಕರಿಕೆ. ಏನಾದ್ರೂ ವಿಶೇಷ ಉಂಟಾ? ಏನಾದ್ರೂ ವಿಶೇಷ ಉಂಟಾ? ಏನು ವಿಶೇಷ ಇದ್ರೆ ಮಾತ್ರ ವಾಕರಿಕೆ ಮಾಡುವುದಾ? ರಸಭಾವ ಪ್ರಜ್ಞೆ ಇಲ್ಲದವಳೆ. ನನಗೆ ಹೇಸಿಗೆ ಆಗಿ ಅಸಹ್ಯ ಆಗಿ ವಾಕರಿಕೆ ಎನ್ನುವುದು ಬಂದದ್ದು. ನಾನು ಎಷ್ಟು ಬಾರಿ ಹೇಳಿದ್ದೆ ಏನು? ಅಲ್ಲಿ ಸಿಕ್ಕಾಪಟ್ಟೆ ತಿನ್ನಬೇಡ. ಹೌದು, ಯಾರು ತಿನ್ನುವುದು ಯಾರು? ಬ್ರಾಹ್ಮಣರೆಲ್ಲ ಹಾಗೆ ಸಿಕ್ಕಾಪಟ್ಟೆ ತಿಂತೇವ. ನಾವು ತಿನ್ನುವುದು ಒಂದು ಇಷ್ಟ ಆದ್ರೂ ನಾವು ಕ್ರಮದಲ್ಲಿ ತಿನ್ನುವುದು. ಯಾವ್ದಾದ್ರಲ್ಲಿ ಎಷ್ಟೆಷ್ಟು ಆಯ್ತು. ನಿಮ್ಮದು ಹಾಗಲ್ವೇ? ಹಸಿ ಬಿಸಿ ತಿನ್ನುವವರು ರಾಕ್ಷಸ ಸಂತಾನದವರು ನೀವು. ಏನ್ ನನಗೆ ಹೇಳ್ತೇನೆ? ಏನೇ ಏನೇ ಏ ಹೆಂಡ ಕುಡುಕನ ಮಗಳೇ, ಬಾಳ ಮಾತಾಡ್ತೇನೆ. ಹರಟುವುದಾತಗೆ ಎನ್ನಯ ಪಿತನು ಧರೆಗರ ಸಾಗಿಗನು, ಎನ್ನ ಪಿತನು ಧರೆಗರ ಸಾಗಿಗನು. ಕರ ಜೋಡಿಸುತ್ತವನೆದುರು ಪಂಚಾಂಗವ ಒರೆವನ ಸುತ್ತ ನೀನು. ಹರಟುವ ವೀರಗೆ ಎನ್ನಯ ಪಿತನು ಧರೆಗರ ಸಾಗಿಗನು, ಧರೆಗರ ಸಾಗಿಗನು. ಏನು ನನಗೂ ಸ್ವರ ಏರಿಸಲಿಕ್ಕೆ ಬರ್ತದೆ. ಇರ್ತದೇನೆ? ರಾಕ್ಷಸನ ಮಗಳಲ್ವಾ ನೀನು? ಇರ್ಬೇಕಲ್ಲ ಸ್ವರ. ನನ್ನ ಅಪ್ಪನ ಬಗ್ಗೆ ಮಾತಾಡಿದ್ರೆ ಜಾಗ್ರತೆ. ನಿನ್ನಪ್ಪ ದೊಡ್ಡ ಕುಂಬಳಕಾಯಿ? ನನ್ನಪ್ಪ ಕುಂಬಳಕಾಯಿ. ನಿನ್ನಪ್ಪ ಕೊಳತು ಕುಂಬಳಕಾಯಿ. ಆಯ್ತು, ನನ್ನಪ್ಪ ಕೊಳತು ಕುಂಬಳಕಾಯಿ. ನಿನ್ನಪ್ಪ ಹೇಗೆ? ಬದನೆಕಾಯಿ ತೊಟ್ಟಿನ ಜುಟ್ಟಿನ ಬಟ್ಟನ ಮಗಳೇ. ನನ್ನಪ್ಪನ ಜುಟ್ಟು ಎನ್ನುವುದು ಬದನೆಕಾಯಿ ತೊಟ್ಟಿನ ಹಾಗುಂಟ? ಬದನೆಕಾಯಿ ತೊಟ್ಟಾದ್ರೂ ಅದಕ್ಕಿಂತ ಉದ್ದ ಉಂಟು, ಅಷ್ಟು ಉದ್ದ ಇಲ್ಲ. ಅಪ್ಪ, ಬದನೆಕಾಯಿ ಅದನ್ನು ನೋಡಿದ್ರಲ್ಲ ನೀವು? ಕಾಣುವುದಿಲ್ವಾ? ಏನು? ನಿನ್ನ ಅಪ್ಪನ ಜುಟ್ಟು ಸಣ್ಣದು, ಹೊಟ್ಟೆಯೂ ಸಣ್ಣದು. ನನ್ನ ಅಪ್ಪನ ಹೊಟ್ಟೆ ಹಾಗಲ್ಲ. ಅಯ್ಯಪ್ಪ, ನನ್ನಪ್ಪನ ಹೊಟ್ಟೆ ಸಣ್ಣದು, ನಿನ್ನಪ್ಪನ ದೇಹ ಇಲ್ಲಿದ್ರೆ ಹೊಟ್ಟೆ ಇಲ್ಲಿರುವುದು. ಇಷ್ಟು ದೊಡ್ಡ ಹೊಟ್ಟೆ ಅದು ಅವರಿಗೆ ಭೂಷಣ. ನನ್ನ ಅಪ್ಪನ ಶರೀರಕ್ಕೆ ಎಷ್ಟು ದೊಡ್ಡ ಹೊಟ್ಟೆ ಬೇಕು? ಏನೇ? ನನ್ನಪ್ಪ ಯಾರು? ಯಾರು? ಈ ಇಡಗ ಚಕ್ರವರ್ತಿ. ನಿನ್ನಪ್ಪ ಯಾರು? ಯಾರು? ಪಂಚಾಂಗ ಭಟ್ಟನ ಮಗಳೇ. ದೇವ್ರೆ, ಪಂಚಾಂಗ ಭಟ್ಟನ ಮಗಳ? ಮತ್ತೆಂತದೇ? ನನ್ನ ಅಪ್ಪನ ಪ್ರವೇಶ ಆಗುವಾಗ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡ್ತಾರೆ. ಯಾಕೆ? ಸಂತೋಷ ಆಗುವುದು ಅಂತ. ಸಂತೋಷ ಆಗಿ ಕಣ್ಣು ಮುಚ್ಲಿಕ್ಕೆ ಆಗುದಿಲ್ವಾ? ಅಲ್ಲ, ಸಂತೋಷ. ಇತ್ತೀಚೆಗೆಲ್ಲ ಮಾಡುದು ಬಿಟ್ಟಿದ್ದಾರೆ ಅವರು, ಕೆಲವು ಪ್ರಸಂಗದಲ್ಲಿ ಮಾತ್ರ ಮಾಡುದು. ಓಹೋ, ಹೌದು ಹೌದು. ಹೇಗೆ? ಪ್ರವೇಶ ನೋಡ್ತೀನಿ. ನೋಡು 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 ನೋಡು. ಅಪ್ಪ ಅಟ್ಟಹಾಸ ಕೊಡುದು. ಅಪ್ಪನ ಸ್ವರ ಹಾಗ? ಮತ್ತೆ ಹೇಗೆ? ಹೆಣ್ಣು ಸ್ವರ ಹಾಗೆ ಬರುವುದಿಲ್ಲ. ಏನೇ ಒಳ್ಳೇದಾಗಿದೆಯೇ? ನೋಡ್ಲಿಕ್ಕೆ ಒಳ್ಳೇದಾಗ್ತದೆ. ನಿನ್ನ ಅಪ್ಪ ಇಲ್ಲದಿದ್ರು ನಿನಗೆ ಸುಧಾರಿಸಬಹುದು. ನನ್ನ ಅಪ್ಪ ಇಲ್ಲದೆ ಹೋದ್ರೆ ನಾ ಸುಧಾರಿಸ್ತೇನೆ. ನಿನ್ನ ಅಪ್ಪ ಇಲ್ಲದೆ ಹೋದ್ರೆ ದೇವರಾಣೆಗೆ ನಿನಗಾಗಲಿಕ್ಕಿಲ್ಲ. ಏನಾಗ್ಲಿಕ್ಕಿಲ್ಲ? ಎಂತದ್ದು? ಏನು ಪಂಚಾಂಗದ ಬಗ್ಗೆ ನನಗೆ ಗೊತ್ತಿಲ್ವಾ? ಎಂತ ಪಂಚಾಂಗ? ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ ಇದೆ ಪಂಚಾಂಗಗಳು. ಪಂಚಾಂಗ ಸರಿ ಇಲ್ಲದಿದ್ರೆ ಯಾವುದು ಆಗುವುದಿಲ್ಲ. ಎಲ್ಲಿ ಬರ್ತದೆ ಕರ್ಣ, ಕೂಟ, ತಿಥಿ, ನಕ್ಷತ್ರ, ವಾರ ಎಲ್ಲೆಲ್ಲಿ ಬರ್ತದೆ ಅಂತ ನಿನಗೇನು ಗೊತ್ತುಂಟೆ? ಕೊನೆ ತಿಥಿ ನಿನ್ನದು ಮಾಡ್ತೇನೆ ಶನಿ. ಕೊನೆ ತಿಥಿ ನಿನ್ನದು. ಗ್ರಹಚಾರ ಶನಿ ನಿನ್ನಷ್ಟು ದೊಡ್ಡ ಶನಿ ಯಾರಿದ್ದಾರೆ? ಗ್ರಹಚಾರ ಬಿಡಿಸ್ತೇನೆ. ಏನು ಬಿಡಿಸೋದು ನೀನು? ಬಿಡಬೇಡ. ಇವಳಪ್ಪ ಬರುವುದು ಹೇಗೆ? ಹೇಗೆ? ಕೈಯಲ್ಲೊಂದು ಹರಕು ಮುರುಕು ಪಂಚಾಂಗ. ದೇವ್ರೆ, ದೇವ್ರೆ. ನನ್ನಪ್ಪನ ಕೈಯಲ್ಲಿರುವಂತ ಪಂಚಾಂಗ ಹರಕು ಮರುಕು ಪಂಚಾಂಗ. ಮತ್ತೆ ಎಂತದ್ದು ಒಳ್ಳೆಯದುಂಟು? ಅಪ್ಪ, ನೋಡಿದ್ಯಾ? ನಾನು ನೋಡಿದ್ದೇನೆ. ನಮ್ಮ ಅಪ್ಪನ ಹರಕು ಮರುಕು ಪಂಚಾಂಗವೂ ನೋಡಿದ್ಯಾ ನೀನು? ಪಾಪ, ಇರಿಸಿಕೊಳ್ಳುವುದು ಎಲ್ಲಿ? ಓ, ಅಲ್ಲಿ ಬರ್ತದಲ್ಲ. ಹೌದು, ಬೇರೆ ಜಾಗ ಇಲ್ಲ. ಆಯ್ತು ಬಿಡು. ಬರುವುದೇ ಹೇಗೆ? ಹೇಗೆ?
ಬರುವ ಚಂದ ನೋಡು. ಆಯ್ತೆ ನೀನೆಂತದ್ದು? ನನ್ನಪ್ಪ ಎಲ್ಲಿ? ಎಲ್ಲಿ? ರತ್ನ ಕಷ್ಟವಾದಂತಹ ಸಿಂಹಾಸನದಲ್ಲಿ. ಇವಳ ಅಪ್ಪ ಇಲ್ಲಿ. ಎಂತತೆ? ನನ್ನ ಅಪ್ಪನ ಯೋಗ್ಯತೆ ನಿನ್ನ ಯೋಗ್ಯತೆ ಏನು? ಅಪ್ಪನ ಸನ್ನಿವೇಶ ಸನ್ನಿವೇಶ ಹಾಳಾಗ ಸನ್ನಿವೇಶ ಬೇಕು. ಅಲ್ಲಿರಬಾರ್ದಲ್ಲ. ಯಥಾಸ್ಥ ನಾಳೆಗೂ ಬೇಕು ನಾನು. ನನ್ನಪ್ಪ ಎಲ್ಲಿ? ಎಲ್ಲಿ? ನನ್ನಪ್ಪ ಮೇಲೆ. ನಿನ್ನಪ್ಪ ನಿನ್ನಪ್ಪ ಎಲ್ಲಿ? ದರ್ಭಾಸನದಲ್ಲಿ ಕೆಳಗೆ ಹಾ, ಕೆಳಗೆ 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 ದರ್ಭಾಸನದಲ್ಲಿ. ದರ್ಭಾಸನ. ಕೈಯಲ್ಲೊಂದು ಹರಕು ಮುರುಕು ಪಂಚಾಂಗ ಬಿಡಿಸುವುದು. ಹಾ. ಮಣಮಟ್ಟ ಮಂತ್ರ ಹೇಳುದು. ಬಾಯಿಗೆ ಎಂತದೆ? ಎಂತದೆ? ಬಾಯಿಗೆ ಬಂದಾಗೆ ನಿನ್ನಪ್ಪ ಹೇಳುವುದು. ಪಂಚಾಂಗ ಹೇಳುದು ಯಾರು? ನನ್ನಪ್ಪ. ಮತ್ತೆಂತದ್ದು ಮಡಮಠವ? ಮತ್ತೆ ಅಪ್ಪನ ಸರಿ ಹೇಳಿದ್ರೆ ಮಾತ್ರ ಮಂತ್ರ, ಒಟ್ಟು ಹೇಳಿದ್ರೆ ಮನಮಠವೇ. ಓಹೋ. ಅದು ಯಾಕೆ? ಯಾಕೆ? ಪುಡಿಗಾಸಿಗೆ ಬೇಕಾಗಿ. ಏ ದೇವ್ರೇ, ನನ್ನಪ್ಪ ಪುಡಿಗಾಸಿಗಾಗಿ ಪಂಚಾಂಗ ಹೇಳುವುದಂತೆ. ಮತ್ತೆ ಎಂತದೆ? ಹೌದಾ ಬಸವ? ಹೌದಾ? ಇಲ್ವಾ ಬಸವ? ಇಲ್ವಾ? ತಲೆ ಅಲ್ಲಾಡಿಸುದು ನನ್ನ ಅಪ್ಪ ಪಾಪ. ಹೌದೇ? ಯಾಕೆ ಬೇಕಾಗಿ? ಯಾಕೆ? ಎಲ್ಲಿಯಾದ್ರೂ ಗುರುಗಳು ಶಾಪ ಕೊಟ್ರೆ ಎನ್ನುವ ಭಯಕ್ಕೆ ಬೇಕಾಗಿ. ಓ, ಗುರುಗಳ ಭಯ ಉಂಟು ನಿನ್ನಪ್ಪನಿಗೆ. ಬೇರೆ ಏನೂ ಅಲ್ಲ. ಅಲ್ವೇ? ಏನೇ? ನಿನ್ನಪ್ಪ ಎತ್ತರವಾದಂತ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು. ಹೌದು. ಹೌದೇ? ಮಂಗಗಳೆಲ್ಲ ಮರದ ಮೇಲೆಯೇ ಕುಳಿತುಕೊಳ್ಳುವುದು, ಮನುಷ್ಯರೆಲ್ಲ ಕೆಳಗೆ ಕುಳಿತುಕೊಳ್ಳುವುದು. ಆದ ಮಾತ್ರಕ್ಕೆ ಮನುಷ್ಯರಿಂದ ಮಂಗ ಹೆಚ್ಚಂತ ಹೇಳಲಿಕ್ಕೆ ಆಗುವುದಿಲ್ಲ. ನಿನ್ನಪ್ಪನ ಕಾಲಬುಡದಲ್ಲಿ ನನ್ನಪ್ಪ ಕುಳಿತುಕೊಂಡ್ರು, ನಿನ್ನಪ್ಪನ ಕೆಳಗಿಳಿದು ಬಂದು ನನ್ನಪ್ಪನ ಕಾಲಿಗೆರಗುವುದು, ನನ್ನಪ್ಪ ಹೋಗಿ ನಿನ್ನಪ್ಪನ ಕಾಲಿಗೆರಗುವುದಲ್ವೇ? ಗುರುಗಳು ಎನ್ನುವಂತಹ ಮರ್ಯಾದೆಗೆ ಬೇಕಾಗಿ ಅವರು ನಮಸ್ಕರಿಸುವುದು. ಓಹೋ. ಏ ಗೆಳತಿ, ಏನೇ ಮಂಗನ ಜೊತೆಲಿರುವುದು ಯಾರೇ? ಮಂಗಗಳು. ಮಂಗಗಳು. ಹಾಗೆ ಆಯ್ತಲ್ವೇ? ಹೌದು. ಹಾಗಲ್ವೇ? ಈ ಮಂಗಗಳಿಗೂ ಅರ್ಥ ಆಗಬೇಕಾದ್ರೂ ಒಮ್ಮೊಮ್ಮೆ ಆಗಬೇಕಾಗ್ತದೆ. ಏನ್ ಮಾಡುವುದು ಹೇಳು? ಅಪ್ಪನ ಮಂಗನೇ ಆಗಬೇಕಾಗ್ತದೆ. ಓಹೋ. ಆಗೋದು ಮಾತು ಹೇಳಿದ್ಯಲ್ಲ. ಹಾ. ಶ್ರೇಷ್ಠ ಭೂಸುರ ತನುಜೆ ಅಂತ. ಸತ್ಯ. ಬ್ರಾಹ್ಮಣರೇ ಶ್ರೇಷ್ಠರು. ಹಾ. ಅದರಲ್ಲಿಯೂ ಶ್ರೇಷ್ಠ ಅಂತ ಹೇಳಬೇಕಿದ್ರೆ ಅದ್ರಲ್ಲಿಯೂ ಕೆಲವರು ಅಯೋಗ್ಯರಿದ್ದಾರಂತ ಅರ್ಥ ಆಯ್ತು. ನಿನ್ನ ಅಪ್ಪನ ಹಾಗೆ. ಹ? ಏ, ಅದರ ಅರ್ಥ ಹಾಗಲ್ವೇ? ಮತ್ತೆಂತದೆ? ಬ್ರಾಹ್ಮಣರು ಅಂತ ಹೇಳಿದ್ರೆ ಶ್ರೇಷ್ಠರು. ಆ. ಏ, ಆ. ಏನೇ ಆ. ಬಹಳ ಮಾತಾಡ್ತೀಯಲ್ಲ, ಏನೇ? ನೀನಾಗೊಂದು ಮಾತಂತ ಹೇಳಿದ್ದು ಏನು? ಹೆಂಡ ಕುಡುಕ. ಮತ್ತೆಂತದ್ದು? ಹೌದು. ನಿನ್ನ ಅಪ್ಪ ಮಾತ್ರ ಕುಡ್ದದ್ದಲ್ಲ, ಈಗ ನೋಡುವಾಗ ನೀನು ಕುಡಿದಿದ್ಯಾ ಅಂತ ಕಾಣ್ತದೆ. ನಾನು ಕುಡಿತೇನೆ. ಏನು ಕುಡಿತೇನೆ? ಇವಳು ಕುಡಿತಾಳೆ, ನಾನು ಕುಡಿತೇನೆ, ಇವಳು ಕುಡಿತಾರೆ, ಎಲ್ಲರೂ ಕುಡಿತಾರೆ. ನಮ್ಮ ಏನಾಯ್ತು? ಸಂತಾನವೇ ಕುಡಿಯುತ್ತದೆ. ನಾವು ರಕ್ಕಸರು ಕುಡಿತಾರೆ. ಓಹೋ. ಆದ್ರೆ ಹಾ. ಬ್ರಾಹ್ಮಣರು ಕುಡಿಯಬಹುದಾ? ಕುಡಿಬಹುದಾ? ಬ್ರಾಹ್ಮಣರು ಕುಡಿಬಾರ್ದಪ್ಪ. ಇಲ್ಲಪ್ಪ. ಇಲ್ಲಪ್ಪ. ನಿನ್ನಪ್ಪ ಕುಡಿಲಿಲ್ವಾ? ನನ್ನಪ್ಪ ಸುದ್ದಿ ಬೇಡ ನಿನಗೆ. ಏ. ನಿನ್ನಪ್ಪ ಕುಡಿಯಾರೆ? ನನ್ನಪ್ಪ ಕುಡಿಲಿಲ್ಲಪ್ಪ. ಇಲ್ಲಪ್ಪ. ನನ್ನಪ್ಪ ಕುಡಿಲಿಲ್ಲಪ್ಪ. ಇಲ್ಲಪ್ಪ. ನನ್ನಪ್ಪನಿಗೆ ನಿನ್ನಪ್ಪ ಕುಡಿಸಿದ್ದು. ಕೇಳೆ ಕೇಳೆ. ಅಯ್ಯೋ. ಅವಳಪ್ಪ ಕುಡಿಯಲಿಲ್ಲಂತೆ. ಕುಡಿಲಿಲ್ಲ. ನನ್ನಪ್ಪ ಕುಡಿಸಿದ್ದ. ಕುಡಿಸಿದ್ದು. ಏ ಗೆಳತಿ, ಏನೇ? ಕುಡುಕರಲ್ಲಿ ಎಷ್ಟು ವಿಧವೇ? 3 ವಿಧದವರಿದ್ದಾರೆ. ವಿವರಿಸೆ. ಒಂದು ಸಾಮಾನ್ಯ ಕುಡುಕ, ಮತ್ತೊಬ್ಬ ಅಸಾಮಾನ್ಯ ಕುಡುಕ, ಮತ್ತೊಬ್ಬ ವಿಚಿತ್ರ ಕುಡುಕ. ಸ್ವಲ್ಪ ವಿವರಿಸು. ಸಾಮಾನ್ಯ ಕುಡುಕ ಹೇಗೆ? ಹೇಗೆ? ಪಾಪ ಬೆಳಿಗ್ಗೆ ಎದ್ದು ದುಡಿಯುವುದಕ್ಕೆ ಹೋಗ್ತಾನೆ, ಸಂಜೆ ಹೊತ್ತಿಗೆ ದುಡಿದು ಆಯಾಸ ಆಗ್ತಿದೆ, ಮೈ ಕೈ ನೋವಿಗೋಸ್ಕರ ಸ್ವಲ್ಪ ತಗೊಳ್ತಾನೆ, ಅವನು ಸಾಮಾನ್ಯ ಕುಡುಕ. ಆಯ್ತು. ಅಸಾಮಾನ್ಯ ಕುಡುಕ ಹೇಗೆ? ಹೇಗೆ? ಬೆಳಿಗ್ಗೆ ಎದ್ದು ಮುಖಕ್ಕೆ ನೀರು ಹಾಕುವುದಿಲ್ಲ, ಅದಕ್ಕಿಂತ ಮೊದಲೇ ಇವನ ಹೊಟ್ಟೆಗೆ ಸೇರಿರ್ತದೆ, ಅವನು ಅಸಾಮಾನ್ಯ ಕುಡುಕ. ವಿಚಿತ್ರ ಕುಡುಕ ಹೇಗೆ? ಹೇಗೆ? ಧರ್ಮಕ್ಕೆ ಸಿಕ್ಕಿದ್ರೆ ಮೂಗಿನ ತನಕ ಯಾರು ಕುಡಿತಾನೋ ಅವನೇ ವಿಚಿತ್ರ ಕುಡುಕ, ಇವಳ ಅಪ್ಪನ ಹಾಗೆ. ಎಷ್ಟು ಜನ ಇದ್ದಾರೆ ನೋಡು. ಏನು ಎಂತದ್ದೇ? ಆಯ್ತು. ರಾಕ್ಷಸರು ನೀವೆಲ್ಲ ವಿಚಿತ್ರ ಕುಡುಕರೆ. ಆಯ್ತೆ. ನಿನ್ನಪ್ಪನ ತಪ್ಪೇನೂ ಇಲ್ಲ. ನನ್ನಪ್ಪನೇ ಕುಡಿಸಿದ್ದು. ನಿನ್ನಪ್ಪ ಬ್ರಾಹ್ಮಣ ಹೌದಲ್ವ? ಕುಡಿಯುವಾಗ ವಾಸನೆ ಬರ್ಬೇಕಿತ್ತು, ವಾಕರಿಕೆ ಬರ್ಬೇಕಿತ್ತು. ಯಾಕೆ ಬರ್ಲಿಲ್ಲ? ಯಾಕೆ ಬರ್ಲಿಲ್ಲ? ನೀವು ಭಸ್ಮದಲ್ಲೆಲ್ಲ ಹೆಂಡವನ್ನು ಸೇರಿಸಿ ಕೊಟ್ರೆ ಭಸ್ಮದ ವಾಸನೆ ಬರುವುದು ಬಿಟ್ರೆ ಹೆಂಡದ ವಾಸನೆ ಬರುವುದಿಲ್ಲ. ಹೇಗೆ ಗೊತ್ತಾಗ್ತದೆ ಹೇಳು? ಬೇಡ ಬಿಡು. ಒಗ್ಗದನ್ನು ಕುಡಿದಾಗ ವಪನವಾಗ್ತದೆ. ಆಗ್ತದೆ. ಯಾಕೆ ವಪನ ಆಗ್ಲಿಲ್ಲ? ಆಗಿದೆ, ವಾಕರಿಕೆ ಮಾಡಿದ್ದಾರೆ ಅಪ್ಪ. ತೆಗೆದದ್ದು ನಾನೇ. ಹೌದಾ? ಹೌದು. ಎಷ್ಟು ಮಾತನಾಡ್ತೀನಿ. ಏನೇ? ಎಷ್ಟು? ಬಿದಿರಕ್ಕಿಯನ್ನ, ಬಿದಿರು ಮುಷ್ಟಿ ಕಷಾಯ, ಕುಂಟಲ್ ಕುಡಿ, ತಂಬುಳಿ, ಚಗಟೆ ತೊಪ್ಪಿನ ಚಟ್ನಿ ತಿನ್ನುವಂತಹ ನಿನಗೆ ಎಷ್ಟಿರ್ಬೇಕಾದ್ರೆ ಉಪ್ಪು ಹುಳಿ ಖಾರ ಮಾಂಸ ತಿನ್ನುವಂತಹ ನನಗೆ ಎಷ್ಟಿರ್ಬೇಡ. ಕುಂಟಲ್ ಕುಡಿ ತಂಬುಳಿಯ ರುಚಿ ನಿನಗೆಂತದ್ದು ಅದು ಗೊತ್ತದೆ? ನೀರೇ. ನೀರಲ್ಲ, ನಿಮಗೆ ಕಾಣುವುದು ಹಾಗೆ ನೀರಾಗಿ. ಅದು ಎಷ್ಟು ರುಚಿ ಇರ್ತದಂತ ನಿಮಗೆ ಬಾರಿಸು ನಾವಿದ್ದೇವೆ. ಎಂತದೆ? ಬೇಡ ಮಾತಾಡ್ತೀನಿ. ಹೌದು. ನಾನೀಗ ಎಂತದ್ದು ಕೇಳಿದ್ನೆ? ಅಷ್ಟೆಂತದ್ದು ನೀನದು? ಹಾಗೆ ದಾರಿಗೆ ಬರಬೇಕು, ಬಿಸಿಯಾಗದೆ ಬೆಣ್ಣೆ ಕರಗುವುದಿಲ್ಲ. ಈಗ ನನ್ನ ಸೀರೆಯನ್ನು ನಿನ್ನಲ್ಲಿ ನಾನು ಕೊಡುವಂತ ಕೇಳುವುದಾ? ಕೇಳಬಾರದು. ನನ್ನ ಸೀರೆಯನ್ನು ನಿನ್ನಲ್ಲಿ ನಾನು ಕೊಡುವಂತ ಕೇಳುವುದಾ? ಏಯ್, ಸೀರೆ ಕೊಡೆ! ಏನೇ? ನನ್ನ ಸೀರೆ ಉಟ್ಕೊಂಡು ಬಾಯಿಗೆ ಸೀರೆ ಕೊಡೆ. ಏಯ್, ಕೊಡೆ, ಸೀರೆ ಕೊಡೆ.
ಯಾರು ಪಿಡಿಯದಿದ್ದ ಕರವನು ಪಿಡಿದೀರ್ತಿಯಲ್ಲ ದಾರಿಣಿ ಪಾಲಕನೇ ನಿನ್ನನು ದಾರಿಣಿ ಪಾಲಕನೇ ನಿನ್ನನು ಅರಸಾಗ ಯಾರು ಪಿಡಿಯದೀರ್ದ ಕರವನು ಪಿಡಿದೀರ್ತಿಯಲ್ಲ ದಾರಿಣಿ ಪಾಲಕನೇ ನಿನ್ನನು ಕರ ಪಿಡಿದೀರ್ತಿಯಲ್ಲ ದಾರಿಣಿ ಪಾಲಕನೇ ನಿನ್ನನು ಅರಸ ಪರರಾವರಿಸಲು ನಿನ್ನ ದೂರಗೈದು ಪರರ ವರಿಸಲು ಸರಿಯಲ್ಲ 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 ಮಹಾಚಾರಿಣಿ ಎಂತೆಂಬರೆಲ್ಲರೂ ಸರಿಯಲ್ಲ ಮಹಾಚಾರಿಣಿ ಎಂತೆಂಬರೆಲ್ಲರೂ ಎಲ್ಲರೂ ಪರರಾವರಿಸಲು ಸರಿಯಲ್ಲ 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 ಜಾರಿಣಿ ಎಂತೆಂಬರೆಲ್ಲರೂ
ನಾನಾಗಿ ಆಶ್ರಮಕ್ಕೆ ಹೋಗುವುದಲ್ಲ, ಅವರಾಗಿ ಇಲ್ಲಿಗೆ ಬರಬೇಕು. ಅಷ್ಟು ಮಾಡ್ತೇನೆ ನೋಡೋಣ. ಅಯ್ಯೋ ದೇವ್ರೇ. ಒಂದನೆಯ ಮೌನದುಳು ಮಲ್ದನೆಯ ಕುಳಿತಿರಲು ಬಂದು ಬಿಡಿದೆತ್ತಿ ಭಯದಿಂದ ಮಾರ್ಗವ ಹಿಂದೆ ವ್ಯತೆಗಳೆಂದೋ ಅಯ್ಯೋ ನಿಮ್ಮ ಮಗಳು ಸತ್ತೋದ್ಲಪ್ಪ, ದೇವಿಯನ್ನೇ ಸತ್ತೋದ್ಲಪ್ಪ. ಹೇಳಬೇಡ ಮಗ, ಯಾಕೆ ಹೊಟ್ಟೆ ಉರಿಸ್ತೀನಿ? ಏನಾಯ್ತು ನಿನಗೆ? ಹೊಟ್ಟೆ ಉರಿತದ ನಿಮಗೆ? ಏನಾಯ್ತು? ಹೊಟ್ಟೆ ಉರಿತದಲ್ಲ, ಮಗಳು ಒಬ್ಬಳಿದ್ದಾಳೆ ಅನ್ನೋದು ನೆನಪುಂಟ ನಿಮಗೆ? ಅದಕ್ಕೆಲ್ಲ ನೀವಾದ್ರೆ ಸಾಕು, ನಿಮ್ಮ ಶಿಷ್ಯರಿದ್ರೆ ಸಾಕು. ಇದ್ದಾರಲ್ಲ ಶಿಷ್ಯರೆಲ್ಲ, ಅವ್ರ ಜೊತೆ ಹೋಗಿಬಿಡಿ, ಅವ್ರ ಜೊತೆಯಲ್ಲಿ ನಿಮಗೆ ಮಗಳೇಕೆ? ಅವರನ್ನು ಬಿಟ್ರೆ ನಾವು ಕಾಣಿಸಿಕೊಳ್ಳುವುದು ಹೇಗೆ ಮಗ? ನಿಮಗೆ ಕಾಣಿಸಿಕೊಳ್ಬೇಕಾದ್ರೆ ನಿಮಗೆ ಶಿಷ್ಯರು ಬೇಕು, ಮಗಳು ಬೇಕಂತಿಲ್ಲ. ಏನಾಯ್ತು? ನೀವು ಅವರೊಟ್ಟಿಗೆ ಹೋಗಿ, ನಾನು ಬೇಡ. ಹಾಗೆ ಹೇಳಲ್ಲ ಆಗ ಮಗ, ಎಂತದ ಆಗ? ಆಗ ಮಗ. ಏನಾಗಿದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಏನಾಯ್ತು ಮಗ? ಶರ್ಮಿಷ್ಠೆಯ ಜೊತೆಯಲ್ಲಿ ವನವಿಹಾರ ಜಲಕ್ರೀಡೆಗೆ ಹೋಗಿ ಬರ್ತೇನಂತ ನಿಮ್ಮಲ್ಲಿ ಹೇಳಿ ನಾನೇ ಕಳುಹಿಸಿ. ಅಲ್ವಪ್ಪ, ಎಲ್ಲರೂ ಒಂದಾಗಿ ಬಂದೆವು, ಸುತ್ತಾಡಿದೆವು, ನದಿಗಿಳಿದು ಕ್ರೀಡಿಸುವುದಕ್ಕೆ ಪ್ರಾರಂಭಿಸಿದೆವು. ದಡದಲ್ಲಿ ಸೀರೆ ನಿರಿಸಿ ನದಿಗಿಳಿದದಲ್ವಾ ಅಪ್ಪ, ಮೇಲ್ ಬಂದು ನೋಡ್ತೇನೆ, ನಾನಿಟ್ಟ ಸೀರೆ ಅಲ್ಲಿಲ್ಲಪ್ಪ. ಸೀರೆ ಇಲ್ಲ? ಆಹಾ. ಏನಾಯ್ತು ಮಗ? ಆಚೆ ಈಚೆ ಸುತ್ತಮುತ್ತ ಅಲ್ಲೆಲ್ಲ ನೋಡಿದ್ಯಪ್ಪ, ಎಲ್ಲಿ ನೋಡಿದ್ರು ಸೀರೆ ಇಲ್ಲ. ಮತ್ತೆ ಮೇಲೆ ಬಂದು ನೋಡ್ತೇನಪ್ಪ, ನನ್ನ ಸೀರೆಯನ್ನು ಆ ಶರ್ಮಿಷ್ಠೆ ಉಟ್ಕೊಂಡದಲ್ವಾ. ಅಷ್ಟೇಯ? ಹಾ? ಹೆಣ್ಣು ಮಕ್ಕಳು ಸೀರೆ ಉಡದಿದ್ರೆ ಅದು ಅಪಚಾರ, ಸೀರೆ ಉಟ್ರೆ ಅದು ಸಂಸ್ಕಾರ. ಅಪ್ಪ, ಏನು? ನಾನು ಬ್ರಾಹ್ಮಣ ಕನ್ಯೆ ಅಲ್ವಾ, ಅವಳು ರಾಕ್ಷಸನ ಮಗಳು, ನನ್ನ ಸೀರೆಯನ್ನು ಉಟ್ಕೊಳ್ಬಹುದು ಅವಳು. ನೀನು ಬ್ರಾಹ್ಮಣಿ, ಅವರು ರಾಕ್ಷಸಿ ಅಂತ ಅವರಿಗೂ ಗೊತ್ತುಂಟು, ನಿನಗೆ ಗೊತ್ತುಂಟು, ಸೀರೆಗೆ ಗೊತ್ತುಂಟ ಮಗ. ಸೀರೆ ಗೊತ್ತಿಲ್ಲ, ಅವಳಿಗೆ ಗೊತ್ತುಂಟಲ್ಲ, ಅವಳು ಕಣ್ಣಿನಲ್ಲಿ ದೃಷ್ಟಿ ಇಲ್ವಾ, ಅವಳು ಉಟ್ಕೊಳ್ಬಹುದಾ? ತಿಳಿಯದೆ ಹುಟ್ಟಿರಬಹುದು, ಕೇಳ್ಬೇಕಿತ್ತು. ನಾನು ಹಾಗೆ ತಿಳ್ಕೊಂಡೆ ಅಪ್ಪ, ಏನೋ ಅವಸರದಲ್ಲಿ ಸೀರೆ ಉಟ್ಕೊಂಡಿರಬಹುದು ಅಂತ ಭಾವಿಸಿಕೊಂಡು ಹೋಗಿ ಕೇಳಿದೆ ಅಪ್ಪ ನಾನು. ಹೇಳಿದ್ಯಾ? ಶರ್ಮಿಷ್ಠ, ಈ ಸೀರೆ ನನ್ನದ್ದೇ, ಇದೊಂದು ಸೀರೆ ಕೊಟ್ಟು ಬಿಡೆ. ನೀನು ಕೇಳಿದ್ಯಾ? ಈ ಸ್ವರ ನಿನ್ನದಲ್ಲಲ್ಲ, ನನ್ನದ್ದೆಪ್ಪ, ನಾನೇ ನೀನೇ ಕೇಳಿದ್ಯಾ? ಏನಂದ್ಲು ಮಗ? ಏ ಕೊಡುದಿಲ್ವೇ? ಈ ಸ್ವರ ಅವಳಿಗುಂಟ? ಏನಿಲ್ಲದೆ ಇರ್ತದ, ರಾಕ್ಷಸನ ಮಗಳಲ್ವಾ ಅವಳು. ಅಪ್ಪ, ಓ, ನಾನ್ ಮತ್ತು ನಿಧಾನದಲ್ಲಿ ಕೇಳಿದೆ ಅಪ್ಪ, ಶರ್ಮಿಷ್ಠ, ಈ ಸೀರೆ ಅಂತ ಹೇಳಿದ್ರೆ ನನಗೆ ಪಂಚ ಪ್ರಾಣ, ಇದೊಂದು ಸೀರೆ ಕೊಟ್ಟು ಬಿಡೆ. ಏನಂದ್ಲು ಮಗ? ಏಯ್ ಕೊಡುದಿಲ್ವೇ? ನೀನ್ ಮಾಡುವುದೇನೆ? ಏನು ಮಾಡ್ತೀಯ ನೀನು? ಹಾಗೆ ಹೇಳಿದ್ಲ? ಹೌದಪ್ಪ. ಅದಕ್ಕೆ ಅಪ್ಪ, ಅವಳಷ್ಟು ಸ್ವರ ಏರಿಸಿ ಮಾತಾಡುವಾಗ ನನಗೆ ಕೋಪ ಬರ್ತಾ ಇರ್ತದೆ ಹೇಳಿ ಅಪ್ಪ. ನಿನಗೆ ಅದು ಬಿಟ್ರೆ ಬೇರೆ ಏನು ಬರ್ತದೆ ಮಗ? ನಿಮ್ಮ ಮಗಳಲ್ವಪ್ಪ ನಾನು ಕೇಳಿದೆಪ್ಪ. ಹಾ, ಸೀರೆ ಕೊಡೆ. ಗೊತ್ತಾಗ್ಲಿಲ್ಲಪ್ಪ, ತಪ್ಪಾಯ್ತಪ್ಪ ನನಗ. ಹೇಸಿಗೆ ಆಗ್ತಿತ್ತು ಮಗ. ಇಲ್ಲಪ್ಪ, ನಿಮಗಾಗ್ಲಿಕ್ಕಿಲ್ಲಪ್ಪ. ಏನು ನಾನು ಮೊದಲೇ ಹೇಸಿಗೆ ಅಂತಲ? ಹಾಗಲ್ಲಪ್ಪ, ನಿಮ್ಮದೆಲ್ಲ ಅಷ್ಟು ಪಕ್ಕನ ಬಿಡಿಸಿ ಹೋಗ್ಲಿಕ್ಕಿಲ್ಲ. ಕೆಲವರಿಗೆ ಕಟ್ಕೊಳ್ಳಿಕ್ಕೆ ಬರುವುದಿಲ್ಲ, ನೀವು ಆಚಾರ್ಯರು, ಶುಕ್ರಾಚಾರ್ಯರು, ಇನ್ನೊಬ್ಬರಿಗೆ ಕಟ್ಟುವುದು ಹೇಗಂತ ಕಟ್ಟಿಸಿಕೊಡುವವರು ನೀವು. ನಾನು ಕಟ್ಲಿಕ್ಕಿರುವುದಿಲ್ಲ. ಹಾಗಪ್ಪ ನೀವು ಹೇಳಿದ್ದು. ನಮ್ಮ ಗಂಟು ಯಾವತ್ತು ಗಟ್ಟಿ. ಗಂಟಿದ್ರೆ ಗಟ್ಟಿಯಾಗಿರ್ತದಪ್ಪ. ಹೌದೌದು, ಇಲ್ಲ ಅಂತ ಹೇಳುದ ನೀನು? ಅಪ್ಪ ಹಾಗೆ ಆಮೇಲೆ ಅಪ್ಪ ನೀನು ಕೊಡದಿದ್ರೆ ನಾನು ಹೋಗಿ ಅಪ್ಪನಲ್ಲಿ ಹೇಳ್ತೇನೆ ಅಂತ ಹೇಳಿದೆ. ಆಗ ಕೊಟ್ಟಿರ್ಬೋದು. ಏನು ಕೊಟ್ಟದ್ದು? ನಿನ್ನಪ್ಪ ಎಂತದೆ? ನಿನ್ನಪ್ಪ ದೊಡ್ಡ ಗುಂಬಳಕಾಯಿ ಇದೆ, ಬದನೆಕಾಯಿ ತೊಟ್ಟಿನ ಚುಟ್ಟನ್ ಬಟ್ಟನ್ ಮಗಳೇ, ಹರಕು ಮುರುಕು ಪಂಚಾಂಗ ಹೇಳುವವ ನಿನ್ನಪ್ಪ. ನನ್ನಪ್ಪ ಎತ್ತರವಾದಂತ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು, ನನ್ನಪ್ಪನ ಕಾಲಬುಡದಲ್ಲಿ ನಿನ್ನಪ್ಪ ಕುಳಿತುಕೊಳ್ಳುವುದು, ಒಂದಿಷ್ಟು ದೊಡ್ಡ ಹೊಟ್ಟೆ ಅಂತೆ, ನೀವೊಂದು ನಡ್ಕೊಂಡು ಹೀಗೆ ನಡ್ಕೊಂಡು ಬರುವುದಂತೆ. ಅಪ್ಪ ಏನೆಲ್ಲ ಪಚಾರಿಸಿದಳು. 4 ಆಣೆ ಕಾಸಿಗಾಗಿ ನೀವು ಪಂಚಾಂಗ ಹೇಳುವುದಂತೆ. 4 ಆಣೆಗೆ? 4 ಆಣೆಗೆ? ಹೌದಪ್ಪ. ಒಂದು 500 ಆದ್ರೂ ಹೇಳ್ಬೋದಿತ್ತು, ಅದು 4 ಆಣೆಗೆ. ಅಪ್ಪ ನಿಮಗೆ ಎಷ್ಟು ಕೊಟ್ಟರು ಸಾಕಾಗುದಿಲ್ಲಪ್ಪ. ಅವತ್ತು 4 ಆಣೆಗೆ ಪಂಚಾಂಗ ಹೇಳ್ತಾರೆ. 4 ಆಣೆ ಕೊಡುವುದಂತೆ, ಒಂದು ತೆಂಗಿನಕಾಯಿ ಅಂತೆ, ಒಂದು ಮುಷ್ಟಿ ಅಕ್ಕಿ ಅಂತೆ, ಇದರಿಂದ ನಾವು ಜೀವನ ಮಾಡುವುದಂತೆ. ಅಪ್ಪ ಹೇಳಿ ಮಗ, ದೊಡ್ಡ ವಿಷಯ ಅಲ್ಲ, ನಮಗೆ ಹೊಸ್ತೇನೂ ಅಲ್ಲ. ಮತ್ತೆ ವಿಮರ್ಶೆ ಮಾಡ್ಲಿಕ್ಕೆ, ಹಾಸ್ಯ ಮಾಡ್ಲಿಕ್ಕೆ ಬ್ರಾಹ್ಮಣರು ಬಿಟ್ರೆ ಬೇರೆ ಯಾರು ಸಿಗ್ತಾರೆ ಮಗ? ಅವರು ಯಾರು ಮಾತನಾಡುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನೇ ನಾವು ಉಪಯೋಗಿಸಿಕೊಳ್ಳುವುದು. ಉಳಿದವರಾದ್ರೆ ಬಡಿಯುವುದಿಲ್ವ? ಬಡಿತಾರಪ್ಪ, ಇನ್ ಸ್ವಲ್ಪ ಬಿಟ್ಟರೆ ನಾವು ಬಡಿಬೇಕಾಗ್ತದಪ್ಪ. ಅಪ್ಪ ನಮಗೆ ಹೇಳಿ ಮಗ, ನಾವು ಕೇಳಲಿಕ್ಕೆ ಇರುವವರು. ಹಾಗೆ ಭಾವಿಸಿಕೊಂಡೆ ನಾನು ಸುಮ್ಮನಿದ್ದೆ ಅಪ್ಪ. ಅಲ್ಲಿಗೆ ಪ್ರಕರಣ ಮುಗಿಲಿಲ್ಲ ಅಪ್ಪ. ಅಪ್ಪ ಅವಳು ನನ್ನ ಕೈಯನ್ನು ಹೀಗೆ ಹಿಡ್ಕೊಂಡು ಗರ 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 ತಿರುಗಿಸಿ ನನ್ನನ್ನು ಹಾಳು ಕೋಪಕ್ಕೆ ಬಿಟ್ಲಪ್ಪ. ಅವಳು ಕೋಪಕ್ಕೆ ತಳ್ಳಿದ್ಲೆ ಅಪ್ಪ. ಅದು ಹೆಚ್ಚಾಯ್ತು. ಅವಳಿಗೆ ಶಿಕ್ಷೆ ಕೊಡ್ಬೇಕು. ಕೊಡ್ಬೇಕಪ್ಪ. ಅವನ ಅಪ್ಪನಲ್ಲಿ ಹೇಳಿ ಅವಳಿಗೆ 4 ಹೊಡೆಸೋಣ. ಯಾರು? 4 ಪೆಟ್ಟು ಹೊಡೆ. ಯಾರು?
ಶಿಕ್ಷೆ ಕೊಡುದು ಯಾರು? ನಾನು ಹೇಳ್ತೇನೆ ಆಹಾ. ಅವಳಪ್ಪನ ಅಪ್ಪ, ಶಿಕ್ಷೆ ಅನುಭವಿಸಿದ್ದು ನಾನು, ಕಷ್ಟಪಟ್ಟದ್ದು ನಾನು, ನೀವೆಂತದ್ದು ಶಿಕ್ಷೆ ಕೊಡುವುದು? ಅಪ್ಪ, ತಪ್ಪು ಮಾಡಿದಂತ ಅವಳು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಏನು ಕೊಡ್ಬೇಕು? ಶಿಕ್ಷೆ ಏನಂತ ನಾನು ನಿರ್ಣಯ ಮಾಡಿದ್ದೇನೆ. ಹೇಳು. ಈ ರೀತಿ ಕಷ್ಟಪಟ್ಟಂತಹ ಶರ್ಮಿಷ್ಠೆ ಎನ್ನುವುದು ಜೀವನ ಪರ್ಯಂತ ನನ್ನ ದಾಸಿಯಾಗಿರ್ಬೇಕಪ್ಪ, ದಾಸಿಯಾಗಿರ್ಬೇಕು. ಜೀವನ ಪರ್ಯಂತ? ಹೌದು. ಬೇಕೋ ಮಗ ಅಷ್ಟು ದೊಡ್ಡ ಶಿಕ್ಷೆ? ಬೇಡವಾ? ಹೆಣ್ಣಲ್ಲು ಅವಳು. ನಾನು ಹೆಣ್ಣಲ್ವಾ? ಬೇಡ, ನಿಮಗೆ ಮನಸ್ಸಿಲ್ಲ. ಶಿಷ್ಯ ವ್ಯಾಮೋಹ, ಶಿಷ್ಯನ ಮಗಳೆನ್ನುವ ಕಾರಣಕ್ಕಾಗಿ. ಅಪ್ಪ, ಯಾರಿಲ್ಲದೆ ಇದ್ರು ನನಗೊಬ್ಬರು ಅಪ್ಪ ಇದ್ದಾರೆ ಎನ್ನುವುದಾಗಿ ನಾನು ಇದೇ ತನಕ ಬದುಕಿದ್ದು. ನಿಮಗೂ ನಾನು ಬೇಡ ಅಂತ ಆದ ಮೇಲೆ ನಾನು ಯಾಕೆ ಬದುಕಬೇಕಪ್ಪ? ನಾನು ಯಾಕೆ ಬದುಕಬೇಕು? ನಾನು ಸಾಯ್ತೇನಪ್ಪ. ಮಗ ಮಗ ಅದು ಹಾಳಾಗ್ತದೆ ಮಗ. ಅಪ್ಪ, ಓ ಇದು ಹಾಳಾಗ್ಬಾರ್ದು. ಮಗಳು ಸತ್ತೋದ್ರೂ ತೊಂದರೆ ಇಲ್ಲ. ಅದಲ್ಲ, ಇದು ಇದು ಅದು ಹಾಳಾಗ್ತದೆ ಮಗ. ನನ್ನಪ್ಪ ಅಲ್ವಾ ನೀವು? ಮತ್ತೆ ಅಷ್ಟು ಬೇಗ ಹಾಗೆ ಮಾಡದೇ ಇರ್ತೀರಿ ಹೇಳಿ. ಅಪ್ಪ, ಶಿಕ್ಷೆ ಅನುಭವಿಸಲೇಬೇಕು. ಇದಕ್ಕೆ ಅವಳು ಒಪ್ಪಲೇಬೇಕು, ನನ್ನ ದಾಸಿಯಾಗಿ ಬರಲೇಬೇಕು. ಅವಳು ಒಪ್ಪದೇ ಇದ್ರೆ, ನಿಮ್ಮಿಂದ ಆಗದೇ ಇದ್ರೆ, ನಿನ್ನ ಶಿಷ್ಯನಾಳುವಂತ ಆ ವಸುಂಧರೆಯನ್ನು ನಾನು ಮೆಟ್ಟೆನಪ್ಪ. ನನ್ನ ಸೊಂಟ ಉಳಿದದ್ದೇ ಕಷ್ಟದಲ್ಲಿ. ಇನ್ನು ಇದ್ದದ್ದಷ್ಟಾದ್ರೂ ಉಳಿಲಿ ಮಗ. ಎಷ್ಟು ಬೇಡ ಇತ್ತು, ಏನು ಮಾಡುವ. ನಾನು ಅಷ್ಟು ಮಾಡಲಿಲ್ಲ ಅಂತ ಆದ್ರೆ ನನಗೆ ಮಗಳಿಲ್ಲ ಅಂತ ಆಗಿ ಹೋಗಿ. ಅಮ್ಮ ಅಮ್ಮ, ಏನು ಅಮ್ಮನ ಹಾಗೆ ಕಾಣ್ತೇನೆ ನಾನು? ಅಮ್ಮೆ, ತಾಯೇ. ತಾಯಿ ಅದು ಒಂದೇ ಅಲ್ವಾ ಅಮ್ಮ ತಾಯಿ? ಇಲ್ಲಮ್ಮ, ಏ ಅಮ್ಮ ಇಲ್ಲ, ಈಗ ಅಮ್ಮ ಅಂತ ಹೇಳಿ ಈಗ ಇಲ್ಲ ಅಂತೀಯ? ಹೆಣ್ಣಿಗೆ ಮಾತ್ರ ಆ ಸ್ಥಾನಮಾನವ ಇರುವುದು. ಹೆಣ್ಣು ಎಷ್ಟೇ ವಯಸ್ಸಿನಲ್ಲಿ ಸಣ್ಣವಳಾಗಿದ್ರೂ ಕೂಡ ತಾಯಿಯ ಸ್ಥಾನವನ್ನು ಹೊತ್ತುಕೊಳ್ಳುವಂತಹ. ಮುಚ್ಚ, ಅಪ್ಪ ಹೇಳಿ ಕೊಟ್ಟದಲ್ವ ನಿನಗೆ? ಹೌದು. ನಿನ್ನದಲ್ವಲ್ಲ? ಅಲ್ಲ. ಅದೇ ಅಪ್ಪನ ಮಗಳು ನಾನು. ನನಗೆಂತದ್ದು ನೀನು ಹೇಳುವುದು? ಆದೀತಮ್ಮ. ಏನು ಬಂದದ್ದೇನು? ಆದ್ರೆ ವಯಸ್ಸಿನಲ್ಲಿ ನಿನಗಿಂತ ಸ್ವಲ್ಪ ದೊಡ್ಡವ ಎನ್ನುವಂತಹ. ಅಯ್ಯೋ, ವಯಸ್ಸ ಕಂಬಕ್ಕೆ ಎಷ್ಟು ವರ್ಷ ಆಯ್ತು ಗೊತ್ತಾ? ಏನು ಪ್ರಯೋಜನ ಉಂಟು? ಆದೀತು ಮಗ. ಮಗ ಏ ಅಪ್ಪ ಮಗ ಅನ್ನೋದು ನೋಡಿ ಇಲ್ಲ, ಅವ್ರು. ಇಲ್ಲ, ಇಲ್ಲಮ್ಮ, ಇಲ್ಲ, ನನ್ನಿಂದ ಅಪರಾಧವಾಯಿತು. ನನ್ನ ಮಗಳು ಮಾಡಿದಂತಹ ಅಪರಾಧಕ್ಕೆ ಇದೋ ಬೆನ್ನನ್ನು ಬಾಗಿಸಿದ್ದೇನೆ, ಬಾಗಿಸಿ, ಕರವನ್ನು ಜೋಡಿಸಿದ್ದೇನೆ, ಜೋಡಿಸಿ, ಶಿರವನ್ನು ತಗ್ಗಿಸಿದ್ದೇನೆ, ಸಾಷ್ಟಾಂಗವಾಗಿ ಪ್ರಣಾಮವನ್ನು ಸಲ್ಲಿಸಿ ಬಗ್ಗು, ಸರಿ ಬಗ್ಗು, ಕ್ಷಮೆಯನ್ನು ಯಾಚಿಸ್ತೇನೆ. ಸಾಷ್ಟಾಂಗ ಅಂತ ಬಾಯಲ್ಲಿ ಹೇಳಿದ್ರೆ ಆಗುದಿಲ್ಲ. ಮಾಡು, ಸಾಷ್ಟಾಂಗ ಪ್ರಣಾಮ ಮಾಡು ನೋಡುವ. ಏನು ಮಗಳ ಪರವಾಗಿ ನೀನು ಬಂದದ್ದ? ಹೌದು. ನಮ್ಮಲ್ಲಿ ಒಬ್ಬರ ಪರವಾಗಿ ಇನ್ನೊಬ್ಬರು ಬರ್ಲಿಕ್ಕಿಲ್ಲ. ಮತ್ತೆ ಯಾರು ತಪ್ಪು ಮಾಡಿರ್ತಾರೆ ಅವರೇ ಬರಬೇಕು. ಎಲ್ಲಿದ್ದಾರೆ ಅವರು? ಪರದವರು ನೃಪ ಗುರು ಜಯರಿಗ ವಂದಿಸುತ್ತ ಪೇಳಿದಳು ದೈತ್ಯದಿ ಅಂದು ನಡೆದುದ ಮರೆತು ಕಳೆಯವ್ವ ಮುಂದೆ ನೀನೋ ಗೆಳತಿಗೆ ಮರೆಯೋ. ಗೆಳತಿ, ಏನೇ ನನ್ನ ಮನದಿಂಗಿತ ಏನು ಎಂದು ಚೆನ್ನಾಗಿ ಅರ್ಥೈಸಿಕೊಂಡವಳು. ಸಾಕಪ್ಪ, ನಿನ್ನ ಮನಸ್ಸಿನಲ್ಲಿ ಏನೆಲ್ಲ ಇರ್ತದೆ ಅಂತ ನನಗೆ ಇವತ್ತೇ ಗೊತ್ತಾದದ್ದು. ಹಾಲು ಹಾಗೂ ನೀರಿನ ಹಾಗೆ ಎರಕವಾಗಿದ್ದವರು ನಾವು. ಹೌದೇ, ಹಾಲು ನೀರು ಸಮ್ಮಿಶ್ರವಾಗಿದ್ರೆ ಸರಿ. ನೀನು ಒಂದು ಹಾಲಿಗೆ ಒಂದಿಷ್ಟು ನೀರು ಹಾಕುವುದಲ್ವೇ? ಇದನ್ನೆಲ್ಲ ಕೆಟ್ಟ ಕನಸು ಅಂತ ಮರೆತು ಬಿಡಿ. ಹೇಗೆ ಕನಸಾಗ್ತದೆ? ಒಂದು ಸಣ್ಣ ಸೀರೆಯ ಪ್ರಕರಣ. ಎಂತದ್ದು ಸಣ್ಣ ಸೀರೆ? ವಿಚಾರ ಸಣ್ಣದು ಅಂತ ಓಹೋ, ಹೀಗಾಗಬಾರ್ದಿತ್ತು ಅಂತ ಹೇಳಬಹುದೇ ವಿನಃ ಮತ್ತೆ ಹೇಗಾಗಬಹುದಿತ್ತು ಹೇಳುವುದಕ್ಕೆ ನಾವಲ್ಲ, ಮರೆಯ ಮಹಾಚೇತನವೇ ಹೇಳಬೇಕು. ಹಾ, ಅವತ್ತಾದದನ್ನೆಲ್ಲ ಮರೆತು ಬಿಡು. ಮರೆತು ಕರ ಜೋಡಿಸ್ತಾ ಇದ್ದೇನೆ, ಜೋಡಿಸಿ. ಕಾಲ ಹಿಡಿಯುತ್ತಾ ಹೇ! ಇದ್ದೇನೆ. ಹೊರಗುವರಿಯು ಇರುತ್ತು ಬಡವರಿಗೆ ರಘುವತಿ ಬಂದು ಸುರರನು ಲೆಕ್ಕಿದ ನಿರುವ ಸುರೇಶನ ತರಣಿಯು ಹಾರುವ ಕರುಣಿಗೆ ಮಣಿಯುವುದೇ ಹೊರಗುವರಿ. ನೀ ನನ್ನ ಕಾಲಿಗೆ ಎರಗುವುದ? ಅರಗುವರೇ ನೀನು? ಇಂದ್ರಾದಿ ಸುಮನಸರನ್ನೇ ಲೆಕ್ಕಿಸುವುದಿಲ್ಲ ನಿನ್ನಪ್ಪ. ಬಡ ಬ್ರಾಹ್ಮಣರ ಮಗಳು ನಾವು. ನಿನ್ನಪ್ಪ ಎತ್ತರವಾದಂತ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದು, ನಿನ್ನಪ್ಪನ ಕಾಲಬುಡದಲ್ಲಿ ಹರಕು ಮರಕು ಪಂಚಾಂಗ ಹಿಡ್ಕೊಂಡು ಮನಮಟ್ಟ ಮಂತ್ರ ಹೇಳುವುದು ನನ್ನಪ್ಪ. ನನ್ನಪ್ಪನ ಜುಟ್ಟು ತೆಗೆದ್ರೆ ಬದನೆಕಾಯಿ ತೊಟ್ಟಿನ ಹಾಗುಂಟು. ಅಯ್ಯೋ ದೇವ್ರೇ, ನಾಲ್ಕನೇ ಕಾಸಿಗಾಗಿ ನನ್ನಪ್ಪ ಪಂಚಾಂಗ ಹೇಳುವುದಂತೆ. ಸಿಟ್ಟಿನ ಆವೇಶದಲ್ಲಿ ಹೇಳಿದ್ದ ಹೌದೇ ನಾನು? ನೀನು ಆವೇಶದಲ್ಲಿ ಈ ವೇಷ ಏನಾಗ್ತಿತ್ತೋ ಏನು? ಚುಚ್ಚು ಮಾತಾಡಬೇಡ, ಮನಸ್ಸಿಗೆ ನೋವಾಗುತ್ತದೆ. ಕ್ಷಮಿಸು. ಕ್ಷಮಿಸ್ಬೇಕಾ? ಹೌದೇ? ನಾನಾ? ಬೇಡವೆ, ನೀನಲ್ಲ ಕಾಲಿಗೆ ಎರಗೋದು ಸರಿಯಲ್ವೇ? ಸರಿಯಲ್ಲ ನೀನ್ ಕಾಲಿಗೆ ಎರಗೋದು. ಆಯ್ತಲ್ಲ, ಬಾ ಮಗ, ಬಾ, ಬಾ.
ಯಾಕಮ್ಮ ಹಿಡಿಸಾಗಿ ಇವಳ ಕಿವಿ ಹಿಂಡಿದ್ರೆ ನಿನಗೇನಾಗುವುದು? ನನ್ನ ಕರುಳನ್ನು ಹಿಂಡಿದ ಅನುಭವ ಆಗುತ್ತಾ ಇದೆ ತಾಯೇ. ಓಹೋ, ಇವಳ ಕಿವಿ ಹಿಂಡಿದ್ರೆ ನಿನ್ನ ಕರುಳು ಹಿಂಡಿದಾಗ್ತದ? ಹೌದು. ಹಾಳು ಕೂಪದಲ್ಲಿ ಬಿದ್ದು ಒದ್ದಾಡುವಾಗ ನನ್ನಪ್ಪನ ಕರುಳು ಏನಾಯ್ತೋ ಏನು ಅಲ್ವಪ್ಪ? ಇಲ್ಲ ಕರುಳು ಇಲ್ಲ ಮಗ. ಮತ್ತೆ ಇಲ್ಲವಂತೆ ಕರಗಿ ಹೋಗಿದೆ ಅಂತೆ. ಹಾಗಾಗಿರ್ಬೇಕು. ನೀನೆಂತದ ಏನೇ ಹಾಡು ಕೂಪಕ್ಕೆ ನನ್ನನ್ನು ತಳ್ಳಿ ಸತ್ತಿದ್ದಾಳ ಬದುಕಿದ್ದಾಳ ಅಂತ ಒಮ್ಮೆ ಇಣಕ್ಕೆ ನೋಡಿದ್ಯಾನೆ? ನೋಡಿ ಏನು ನೋಡಿದ್ಯಾ? ಇಣುಕಿದೆ. ಹ? ಆ ಹೊತ್ತಿಗೆ ಭಯಗೊಂಡು ಓಡಿ ಓಹೋ, ನಿನಗೆ ತಳ್ಳುವಾಗ ತೋಡುವಾಗ ಏನು ಭಯ ಇಲ್ಲ, ಕೆಳಗೆ ಬಿದ್ದ ಮೇಲೆ ನಿನಗೆ ಭಯ ಆಯ್ತಲ್ಲ? ಸಮಯ ಸಂದರ್ಭ ಹಾಗಿತ್ತೆ. ಸಮಯ ಸಂದರ್ಭ. ನನ್ನ ದಾಸಿಯಾಗಿ ಬರಬೇಕು ನೀನು. ಎಲ್ಲ ಕೆಲಸವನ್ನು ನೀನೇ ಮಾಡಬೇಕು. ಪಾತ್ರೆ ತೊಳಿಬೇಕು, ಕಸ ಗುಡಿಸಬೇಕು, ಬಟ್ಟೆ ತೊಳಿಬೇಕು. ಏನೇ ಎಲ್ಲ ಮಾಡ್ತೀನಿ. ಎಲ್ಲ ನೀನೇ ಮಾಡಬೇಕು. ನಾನ್ ತೊಳಿತೇನೆ, ನಾನ್ ತೊಳಿತೇನೆ. ಅಯ್ಯೋ, ನೀನು ಬಟ್ಟೆ ತೊಳೆಯುವುದಾ? ನೀನು ತೊಳೆದು ಹಾಕಿ ಕೊಡುದು ಯಾರು? ಅಡುಗೆ ನೀನು ಮಾಡಬೇಕು. ಹಾ, ಈಗಲ್ಲ. ನಾನು ಮದುವೆಯಾಗಿ ಗಂಡನ ಮನೆಗೆ ಹೋಗ್ತೇನೆ. ಅಷ್ಟೊತ್ತಿಗೆ ನೀನು ದಾಸಿಯಾಗಿ ನನ್ನ ಜೊತೆಯಲ್ಲಿ ಬರಬೇಕು. ಆಯ್ತಮ್ಮ, ಆಯ್ತು. ಏನು? ನೀವು ಹೋದ ಮೇಲೆ ಅವಳು ಬಂದ್ರೆ ಸಾಕಲ್ಲ. ಎಂತದ್ದು? ನಾನೆಂತದ್ದು ಈ ಲೋಕ ಬಿಟ್ಟು ಹೋಗುವುದಾ? ನಾನು ಮದುವೆಯಾಗಿ ತವರ ಮನೆಯಿಂದ ಗಂಡನ ಮನೆಗೆ ಹೋಗ್ತೇನೆ ಅಂತ ಹೇಳಿ ಅದನ್ನೇ. ನಿನ್ನ ನಂಜಿನ ಮಾತು, ನಿನ್ನ ಒಳ ಸುತ್ತಿನ ಮಾತು ನನ್ನಲ್ಲಿ ಬೇಡ. ಇಲ್ಲ ತಾಯಿ. ಹೋಗ. ಆಯ್ತಮ್ಮ. ಅಯ್ಯೋ, ಅಪ್ಪ, ಒಂದು ಅಪ್ಪ ಮಗಳ ಜೋಡಿಯನ್ನು ನೋಡಿದ್ರೆ ನೀವು ನಮ್ಮ ಹಾಗೆ ಎಂತದ ನಮ್ಮ ಹಾಗೆ? ನಾವು ಅಪ್ಪ ಮಗಳಲ್ವಾ? ಹಾಗೆ ಅಪ್ಪ ಮಗಳ ಹಾಗೆ, ಅವ್ರ ಹಾಗೆ ನಾವಲ್ಲಪ್ಪ. ಅಪ್ಪ, ಓ, ಇವ್ರ ಜೊತೆಲೆಲ್ಲ ನೀವು ಹೇಗೆ ಕಾಲ ಮಾಡ್ತೀರೋ ಏನೋ? ನಿನ್ನ ಜೊತೆಯಲ್ಲೇ ದಿನ ಕಳೀತೇನೆ ಮಗ. ಎಂತದಪ್ಪ ಹಾಗಂದ್ರೆ? ಕಷ್ಟ ಮರೀತೇನೆ. ಹಾ, ಏನೇ ಕಷ್ಟ ಇದ್ರು ನನ್ನ ಮುಖ ನೋಡಿದಾಗ ಅದನ್ನೆಲ್ಲ ಮರಿತೀರಿ ಅಂತ ಆಗ್ಬೇಕಪ್ಪ. ಅವಳು ಶಿಕ್ಷೆಯನ್ನು ಅನುಭವಿಸಬೇಕು. ಸರಿ ಕೊಟ್ಟಿದ್ದೇನೆ, ಸರಿಯಾಗ್ಬೇಕು. ಬೇಕಿತ್ತ ಮಗ? ಬೇಕಿತ್ತ? ಅಷ್ಟು ದೊಡ್ಡ ಶಿಕ್ಷೆ? ದೊಡ್ಡದ? ದೊಡ್ಡ ತಪ್ಪು ಮಾಡಿ ಅನುಭವಿಸ್ಬೇಕು, ಅವಳು ಅನುಭವಿಸ್ಬೇಕು. ಮಗಳೇ, ಏನಪ್ಪ? ಬಾವಿಗೆ ಅವಳು ದೂಡಿ ಹಾಕಿದ್ಲು ಅಂತ ಹೇಳಿದ್ವಿ. ಬಾವಿಯಿಂದ ಮೇಲೆ ಎತ್ತಿದ್ದು ಯಾರು ಅಂತ ಹೇಳಲೇ ಇಲ್ಲ. ಅಪ್ಪ, ನನ್ನ ಆರ್ತಧ್ವನಿಯನ್ನು ಆಲಿಸಿದಂತ ಪ್ರತಿಷ್ಠಾನದ ಅಧಿಕಾರಿಯಾದಂತ ಯಯಾತಿ ಮಹಾರಾಜ ಬಂದು ಮೇಲೆತ್ತಿ ನನ್ನ ಮಾನಪ್ರಾಣವನ್ನು ಕಾಪಾಡಿದ. ಹೌದಾ? ನನ್ನ ಕೈ ಹಿಡಿದು ಮೇಲೆತ್ತಿದಂತ ಅವನಲ್ಲೇ ನಾನು ಕೇಳಿದೆ, ನೀನೇ ನನ್ನ ಮದುವೆ ಆಗಬೇಕು ಅಂತ. ಏನಂದ? ನಿಮ್ಮ ಭಯ ಅಂತೆ ಅಪ್ಪ ಅವನಿಗೆ. ಅವನಿಗೆ ನನ್ನ ಭಯ ಉಂಟು, ಉಳಿದವರು ನನಗಿಲ್ಲ ಅಂತಲ. ನಿನಗೆ ಅಪ್ಪ ಅಲ್ವಾ ನಾನು? ಹಾ ಅಪ್ಪ, ಆಗ ಹೇಳಿದ್ದೇನೆ, ನನ್ನ ಅಪ್ಪನನ್ನು ನಾನು ಒಪ್ಪಿಸ್ತೇನೆ. ಅಪ್ಪ ಆಗುವುದಿಲ್ಲ ಅಂತ ಹೇಳುವುದೇ ಇಲ್ಲ. ನಾನು ಏನು ಹೇಳಿದ್ರೆ ಅಪ್ಪ ಒಪ್ತಾರೆ ಅಂತ ಹೇಳಿದ್ದೇನೆ. ಅಪ್ಪ, ನೀವು ಮದುವೆ ಮಾಡಿಸಿ ಕೊಡ್ತೀರಲ್ಲ? ಕೊಡದಿದ್ರೆ ನಾನು ಬದುಕಬೇಕಲ್ಲಮ್ಮ. ನೀನು ಇಲ್ಲ ಅಂತ ಹೇಳಿದ್ರೆ ಹೌದು ಅಂತ ಹೇಳುವವ ನಾನಲ್ಲ, ಹೌದು ಅಂತ ಹೇಳಿದ್ದನ್ನು ಇಲ್ಲ ಅನ್ನುವವನು ನಾನಲ್ಲ. ಸರಿಯಪ್ಪ. ನೀನು ಯಾರನ್ನೇ ಮೆಚ್ಚಿದ್ರು ನಾನು ಮದುವೆ ಮಾಡಿ ಕೊಡುತ್ತೇನೆ ಮಗ. ಆಯ್ತಪ್ಪ. ಆದ್ರೆ ಒಂದು ಮಾತು ನೆನಪಿಟ್ಟುಕೋ. ಏನಪ್ಪ? ದೊಡ್ಡ ತಪ್ಪು ಮಾಡಿದೆ ಮಗು. ನಾನಿಂದ ತಪ್ಪು? ವ್ಯಕ್ತಿಯೊಬ್ಬನ ಸಂಪತ್ತನ್ನು ಅಪಹರಿಸುವ ಹಕ್ಕಿದೆಯೇ ವಿನಃ ವ್ಯಕ್ತಿಯೊಬ್ಬನ ವ್ಯಕ್ತಿ ಸ್ವಾತಂತ್ರ್ಯವನ್ನು ಅಪಹರಿಸುವಂತಹ ಸ್ವಾತಂತ್ರ್ಯ ಅಪಹರಣ ಮಾಡುವ ಹಕ್ಕು ಯಾರಿಗೂ ಇಲ್ಲ ಮಗ. ಏನಾಯ್ತೀಗ? ನೀನೊಬ್ಬಾಕೆ ಹೆಣ್ಣಿನ ಸ್ವಾತಂತ್ರ್ಯವನ್ನು ಅಪಹರಿಸಿಕೊಂಡೆ. ಅವಳು ಒಬ್ಬಳು ಹೆಣ್ಣು, ಅವಳಿಗೂ ಭಾವನೆ ಇದೆ, ಆಶೆ ಇದೆ, ಆಕಾಂಕ್ಷೆ ಇದೆ. ಇದನ್ನೆಲ್ಲ ಯಾಕಮ್ಮ ನೀನು ಅರ್ಥ ಮಾಡಿಕೊಳ್ಳಿ? ನನಗ ಆಸೆ, ಆಕಾಂಕ್ಷೆ, ಭಾವನೆ ಎನ್ನುವುದು ನನಗಿಲ್ವಪ್ಪ? ಹಾಳು ಕೋಪಕ್ಕೆ ತಳ್ಳಿದಾಗ ಎಲ್ಲಿಯಾದ್ರೂ ನಾನಲ್ಲೇ ಸತ್ತೋಗಿದ್ರೆ? ಮಗಳೇ, ಅವಳು ಮಾಡಿದ ತಪ್ಪಿಗೆ ನೀನೂ ತಪ್ಪು ಮಾಡಿದ್ರೆ ಅವಳಿಗಿಂತ ಹೆಚ್ಚು ನೀನು ಬುದ್ಧಿವಂತೆ ಅಂತ ಲೋಕ ಒಪ್ಪುತ್ತದ ಮಗ. ಮಾಡಿದ್ದು ತಪ್ಪು ತಪ್ಪಿ ಅವಳು ಶಿಕ್ಷೆಯನ್ನು ಅನುಭವಿಸಲೇಬೇಕು. ನಿನ್ನ ಅನ್ನಕ್ಕೆ ನೀನು ಕಲ್ಲು ಹಾಕಿಕೊಂಡೆ ಮಗ. ಭವಿಷ್ಯತ್ತಿನಲ್ಲಿ ಹೇಗಪ್ಪ? ಏನು ಮಾಡೋಣ, ಅದು ನಿನಗೆ ಜೀವನದಲ್ಲಿ ಅರ್ಥವಾಗ್ತದೆ ಮಗು. ಮದುವೆ ಮಾಡಿ ಕೊಡುತ್ತೇನೆ, ಆದ್ರೆ ಒಂದು ಮಾತು ನೆನಪಿಟ್ಟುಕೋ ಮಗ. ಏನು? ಹೆಣ್ಣಿನ ಜೀವನ ಪ್ರಾರಂಭವಾಗುವುದು ಮದುವೆಯ ಚಪ್ಪರದಿಂದ. ಅದಕ್ಕಿಂತ ಮೊದಲಿನವಳ ಜೀವನವಲ್ಲ ಕಂದ. ಇದುವರೆಗೆ ತಂದೆಯಾಗಿ ನಿನ್ನ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ನಾನಿದ್ದೆ. ಸಖಿಯಾಗಿ ಅವಳು ಒಪ್ಪಿಕೊಂಡು ಬಂದಿದ್ದಾಳೆ ನಿನ್ನ ಭಯದಿಂದ ಅಲ್ಲ ಕಂದ, ಗುರುವಾಗಿ ನನ್ನ ಭಯದಿಂದ ಬಂದಿದ್ದಾರೆ. ಕೊನೆಯವರೆಗೂ ನಿನ್ನ ಸೇವೆಯನ್ನು ಮಾಡಿಯಾಳು. ಆದರೆ ಒಂದು ನೆನಪಿಟ್ಟುಕೋ, ಇಲ್ಲಿ ಸಿಗುವಂತಹ ಸುಖವೋ ಸೌಲಭ್ಯವೋ ಗಂಡನ ಮನೆಯಲ್ಲೂ ಸಿಗಬೇಕು ಅಂತ ನೀನು ಆಶಿಸಿದ್ರೆ ಅದನ್ನು ಈಡೇರಿಸಿ ಕೊಡುವುದಕ್ಕೆ ನಿನ್ನ ಅಪ್ಪ ಅಲ್ಲಿ ಇಲ್ಲ ಮಗ. ಆದ್ದರಿಂದ ಗಂಡನಿಗೆ ಸರಿಯಾದ ಹೆಂಡತಿಯಾಗಿ ಬಾಳು. ಅವನ ಪ್ರತಿಷ್ಠಾನದ ಅರಮನೆಗೋ ಸಂಪತ್ತಿಗೋ ನೀನು ಮಹಾರಾಣಿ ಆಗಬೇಡ. ಅವನ ಹೃದಯ ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಞಿ ನೀನಾಗು. ಸಕಲರು ಮೆಚ್ಚುವ ರೀತಿಯಲ್ಲಿ ಜೀವನವನ್ನು ಸಾಗಿಸು ಕಂದ. ಇದುವರೆಗೆ ಜೀವನದಲ್ಲಿ ಬಂದ ಯಾವುದೇ ಕಷ್ಟ ಇದ್ರೂ ನಿನ್ನ ಮುಖವನ್ನು ನೋಡಿ ಮರೆಯುತ್ತಾ ಇದ್ದೆ ಮಗು. ಈಗ ಕರುಳನ್ನೇ ಕತ್ತರಿಸಿ ಕೊಟ್ಟ ಹಾಗೆ ನಿನ್ನನ್ನು ಮದುವೆ ಮಾಡಿ ಕೊಡ್ತಾ ಇದ್ದೇನೆ. ನಾನು ಈ ಆಶ್ರಮದಲ್ಲಿ ದಿನ ಕಳೆಯುವುದಕ್ಕೆ ನನಗೆ ಸಾಧ್ಯವಿಲ್ಲ ಕಂದ.
ಹಿಮವತ್ ಪ್ರಾಂತ್ಯಕ್ಕೆ ಹೋಗ್ತೇನೆ, ತಪಶ್ಚರ್ಯೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ. ಅವನತಿಯ ಪಥದತ್ತ ಸಾಗುವಂಥ ನಮ್ಮದಾದಂಥ ದಾನವ ವ್ರತವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯ ಮಗು. ಆದ್ದರಿಂದ ತಪಸ್ಸಿಗೆ ಹೋಗ್ತೇನೆ. ಅಪ್ಪ ಓ ಹೇಗೂ ಮದುವೆ ಮಾಡಿಸಿ ಕೊಡ್ತೀರಲ್ಲ, ಒಮ್ಮೆ ನಮ್ಮ ಅರಮನೆಗೆ ಬನ್ನಿ ಅಪ್ಪ. ನಾನಾಗಿ ಬರುವ ಹಾಗೆ ಮಾಡು ಕಂದ, ನೀನಾಗಿ ನನ್ನನ್ನು ಭರಿಸಬೇಡ. ಆಯ್ತಪ್ಪ. ಬಾರೆ ನನ್ನ ಹತ್ತಿರ ಬಂದ್ರೆ ಜಾಗ್ರತೆ, ಜತನ. ದೂರ ನಿಲ್ಲಿ, ದೂರ ನಿಲ್ಲಿ, ದೂರ ನಿಲ್ಲಿ. ಆಹಾ, ಇಂದು ದೂರವಿರುವೆ ಕುಡಿಯದೆ ಬಂದರೆ ಬಳಿ ಬರುವೆ, ಕುಡಿಯದೆ ಬಂದರೆ ಬಳಿ ಬರುವೆ. ಹೊಂದಿಕೆಯಾಗಲು ಮುಂದೆ ಕುಡಿಯದಿರು ಕುಡಿಯದೆ ಬಂದರೆ ಬಳಿ ಬರುವೆ. ನೀವು ಕುಡ್ದದ್ದು ಹೌದಾ? ಹೌದಾ ಕುಡ್ದದ್ದು? ಇವತ್ತು ಪ್ರಥಮ ರಾತ್ರಿ ವಾಸನೆ ಮೂಲಕವಾಗಿ ನೀವು ಕುಡ್ದಿದ್ದೀರಿ ಅನ್ನೋದು ನನಗೆ ತಿಳಿಯಿತು. ಏನ್ ಇಷ್ಟು ಕುಡ್ದದ್ದ? ಇವತ್ತು ಇಷ್ಟು ಕುಡ್ದದ್ದು, ನಾಳೆ ಒಂದಿಷ್ಟು, ನಾಡಿದ್ದೊಂದಿಷ್ಟು, ಇನ್ನೊಮ್ಮೆ ಬರುವಾಗ ಒಂದಿಷ್ಟು, ಮತ್ತೊಮ್ಮೆ ಬರುವಾಗ ಗಂಟೆ ಪೂರ್ತಿ ಕುಡಿದು ಬರ್ತೀರಿ. ಏನು ಬೇಸರ ಮಾಡಬೇಡ. ಬೇಸರ ಯಾರಿಗಾಗದೆ ಇರ್ತದೆ ಹೇಳಿ? ಜೀವನದಲ್ಲಿ ಒಂದು ಕೇಳು, ಮೈ ಮುಟ್ಟಿದ್ರೆ ಜಾಗ್ರತೆ ಮತ್ತೆ. ಅಸಮದಲ್ಲಿ ಸಮತೆಯೇನು, ವಿಷಮದಲ್ಲಿ ಮೈತ್ರಿಯೇನು, ಓಹೋ. ಅಸಮಂಜಸದಿ ಸಮಂಜಸದ ಸೂತ್ರಮಂ ಬೆಸೆಯುವುದೇ ಸಂಸಾರವೇ. ಏ, ಕುಡಿದು ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ ಇಲ್ಲಿ. ನನಗೆ ಕುಡಿತ ಅಂತ ಹೇಳಿದ್ರೆ ಆಗೋದಿಲ್ಲ, ನನಗೆ ಕುಡಿತದ ವಾಸನೆ ಅಂತ ಹೇಳಿದ್ರೆ ಆಗೋದಿಲ್ಲ, ನನಗೆ ಕುಡಿತವನ್ನು ನೋಡಿದ್ರೆ ಆಗೋದಿಲ್ಲ. ಬ್ರಾಹ್ಮಣ ಕನ್ಯೆ ನಾನು. ನೀನು ನನ್ನನ್ನು ಮದುವೆ ಆಗುವಾಗಲೂ ಬ್ರಾಹ್ಮಣ ಕನ್ಯೆ. ಬ್ರಾಹ್ಮಣ ಕನ್ಯೆಯೇ. ನಾನೊಬ್ಬ ಕ್ಷತ್ರಿಯ ಅಂತ ಗೊತ್ತಿದ್ದೇ ಮದುವೆ ಗೊತ್ತಿದ್ದೇ ಆದದ್ದು. ಅದಿರ್ಲಿ, ಏನು ನಿನಗೀಗ ಕುಡಿದವರನ್ನು ನೋಡಿ ಅಭ್ಯಾಸ ಇಲ್ವಾ? ನನಗೆ ನೋಡಿದ್ರೆ ಆಗುದಿಲ್ಲ, ನನಗೆ ಅದರ ವಾಸನೆ ಅಂತ ಹೇಳಿದ್ರೆ ಆಗುದಿಲ್ಲ. ಕುಡಿದವರೊಟ್ಟಿಗೆ ಬದುಕಿ ಅಭ್ಯಾಸ ಇಲ್ವಾ? ಇಲ್ಲ. ನನ್ನ ಅಪ್ಪ ಕುಡಿ. ನನ್ನ ಅಪ್ಪ ಸುದ್ದಿ ಬೇಡ ನಿಮ್ಗೆ. ನನ್ನ ಅಪ್ಪ ಕುಡ್ದದ್ದು ಹೌದು. ಶಿಷ್ಯ ವ್ಯಾಮೋಹಕ್ಕಾಗಿ ಶಿಷ್ಯರೆಲ್ಲ ಸೇರಿ ನನ್ನ ಅಪ್ಪನ ತಲೆಯನ್ನು ಕೆಡಿಸಿ ಕುಡಿಸಿದ್ದು ಹೌದು. ನಾನಾಗ ಎಚ್ಚರಿಸಿದಾಗ ಅಪ್ಪ ಹೇಳಿದ್ದಾರೆ, ಇನ್ನು ಮುಂದೆ ಬ್ರಾಹ್ಮಣರು ಕುಡಿದ್ರೆ ಅವರಿಗೆ ಬ್ರಹ್ಮ ಹತ್ಯಾ ದೋಷ ಬರಲಿ ಎನ್ನುವುದಾಗಿ ಶಪಿಸಿದ್ದಾರೆ. ನೋಡು, ಏನು ಆ ಬ್ರಾಹ್ಮಣ ಶಾಪ ಕೊಡುವಾಗಲೂ ಏನ್ ಚೌಕಾಸಿ ಮಾಡಿಬಿಟ್ಟ. ಯಾಕೆ? ಯಾರು ಕುಡಿದ್ರು ಬ್ರಹ್ಮಹತ್ಯೆ ಬರಲಿ ಅಂತ ಹೇಳ್ತಿದ್ರೆ ಒಂದು ವಿಷಯ ಬೇರೆ, ಬ್ರಾಹ್ಮಣರು ಕುಡಿದ್ರೆ ಬರಲಿ, ಹಾಗಿದ್ರೆ ಬಾಕಿದವರು ಕುಡಿಬೇಕು ಅಂತ ಅದ್ರ ಅರ್ಥ ಅಲ್ವಾ? ಅರ್ಥ ಹಾಗಲ್ಲ, ಬ್ರಾಹ್ಮಣರು ಕುಡಿಬಾರದು. ಏನ್ ಇವತ್ತು ಇವತ್ತು ಏನ್ ಏನು ಅಂತ ಭಾವಿಸಿಕೊಂಡ್ರೆ ನೀವು? ನನಗೆ ಆಗುವುದಿಲ್ಲ, ನನಗೆ ಕುಡಿತವನ್ನು ನೋಡಿದ್ರೆ ಆಗುವುದಿಲ್ಲ ಅಂತ ಹೇಳಿದ್ನಲ್ಲ, ನಾನು ನಿಮ್ಮ ಹತ್ತಿರ ಬರುವುದಿಲ್ಲ. ಪ್ರಥಮ ರಾತ್ರಿ ತಿಳಿದಿದೆ ನನಗೆ. ನಿಮಗೆ ಗೊತ್ತುಂಟ ಅದು? ದಂಪತಿಗಳ ಜೀವನದಲ್ಲಿ ಅದೆಷ್ಟೋ ಹಗಲು ರಾತ್ರಿಗಳು ಬಂದು ಹೋಗಬಹುದು, ಆದ್ರೆ ಪ್ರಥಮ ರಾತ್ರಿ ಅಂತ ಬರುವುದು ಒಂದು ದಿನ ಮಾತ್ರ. ಅದು ಜೀವನದ ಕೊನೆ ತನಕ ನೆನಪಿನಲ್ಲಿರಬೇಕಾದಂತಹ ದಿನ. ಅದು ಅಂತ ದಿನವನ್ನೇ ಹಾಳು ಮಾಡಿಬಿಟ್ರಲ್ಲ ನೀವು. ಎಂತದ್ದು ರಸ ನಿಮಿಷವನ್ನು ಕಳೆಯುವುದಕ್ಕೆ, ಉತ್ಸಾಹ ಚೈತನ್ಯ ಬರುವುದಕ್ಕೆ, ಮಾತನಾಡುವುದಕ್ಕೆ. ಎಂತದ್ದು ಇಲ್ಲದಿದ್ದರೆ ಕುಡಿಯದಿದ್ದರೆ ನೀವು ಗಂಡಸಲ್ವಾ? ನಿಮ್ಮಲ್ಲಿ ಚೈತನ್ಯ ಇಲ್ವಾ? ರಸ ನಿಮಿಷ ಕಳಿಲಿಕ್ಕಾಗುವುದಿಲ್ವಾ? ನಿಮ್ಮಲ್ಲಿ ಉತ್ಸಾಹ ಇಲ್ವಾ? ಏನು ಇಲ್ಲ ಅಂತ ಭಾವಿಸಿ. ಏನು ಏನು ನನಗಾಗುವುದಿಲ್ಲ, ನಿಮ್ಮ ಹತ್ತಿರ ನಾನು ಬರುವುದಿಲ್ಲ. ಕುಡಿಯದೆ ಯಾವತ್ತು ನೀವು ಬರ್ತೀರೋ ಆವತ್ತು ಮಾತ್ರ ನಿಮ್ಮ ಬಳಿ ಬರುವುದು. ಕುಡಿದು ಬಂದ್ರೆ ನಿಮ್ಮ ಹತ್ತಿರವೇ ನಾನು ಬರುವುದಿಲ್ಲ. ಏನೆಲ್ಲ ಆಸೆ ಪಟ್ಟು ಬಂದವಳು ನಾನು. ನಾನೊಂದು ಹೆಣ್ಣು ಸ್ವಾಮಿ, ನನಗೆ ಭಾವನೆ ಇದೆ, ಆಸೆ ಇದೆ, ಆಕಾಂಕ್ಷೆಗಳಿವೆ. ಅದನ್ನೆಲ್ಲ ಹಾಳು ಮಾಡಿಬಿಟ್ರಲ್ಲ ನೀವು. ನೀವೊಂದು ಗಂಟಲ ಮುಖ ತೋರಿಸಿದ್ರೆ ಜಾಗ್ರತೆ ನನಗೆ ಅಷ್ಟೇ. ಮತ್ತೆ ಪ್ರಥಮ ಚುಂಬನವೇ ದಂತಭಗ್ನ ಅಂತ ಆಯ್ತಲ್ಲ. ನಾನೆಣಿಸಿದ್ದು ನಾ ಕುಡಿದದ್ದಕ್ಕೆ ಅಮಲಿರುವುದು ಅಂತ ಅಲ್ಲ. ಈಗ ಗೊತ್ತಾಯಿತು, ಈ ಬ್ರಾಹ್ಮಣತಿ ಕುಡಿದ ಹುಳಿ ಮಜ್ಜಿಗೆಗೆ ನನಗಿಂತ ಅಮಲುಂಟು. ಇವತ್ತಿನ ಮಟ್ಟಿಗೆ ನಮಗೆ ಇದೇ ಗತಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಎಂತ ನಮಸ್ಕಾರ?
ಬಗ್ಗೆ ನೀವು ಹೇಳ್ಕೊಳ್ಬೇಕು ಬಿಟ್ರೆ ಎಲ್ಲರೂ ಒಂದೇ. ನೀವು ಯಾರ್ಯಾರ ಬಗ್ಗೆ ಮಾತಾಡೋದಲ್ಲ, ನಮ್ಮ ಮನೆ ಯಜಮಾನರ ಬಗ್ಗೆ ಎಲ್ಲಿ ಹೋಗಿದ್ದಾರೆ ಅಂತ ನೋಡ್ಬೇಕು. ಓ ಬಂದ್ರಾ? ದೇವಯಾನಿಯವರಿಗೆ ಬಂದಾಗ ಕೆರಳಿ ನಿನ್ನಯ ಪರಿಯ ಎಲ್ಲ ಒಂದೇ. ಶರ್ಮಿಷ್ಠೆಯಂ ಬೆರೆದು ಕೋರನ ಪಡೆದ ಕಾರಣದ ನೀನವಳ ಬರಿಗೆ ತೆರಳು ತೆರಳೆಂದಳು. ಓಯ್ ಎಲ್ಲೋಗಿದ್ರಿ? ಇದು ನಮ್ಮ ಮನೆಯ ಸಂಸ್ಕಾರ. ಓಯ್ ಓಯ್ ಎಲ್ಲೋದ್ರಿ? ಅಯ್ಯೋ ಹಾಗೆ ಗಂಡನಿಗೆ ತಟ್ಟಿ ಕೇಳುವುದು. ಅದು ಹಾಗೆ ಕೇಳಬೇಕಾದ್ದು. ಗಂಡನಾದವ ಮನೆ ಬಿಟ್ಟು ಹೋಗುವಾಗ ಹೆಂಡತಿಯಲ್ಲಿ ಹೇಳಿ ಹೋಗಬೇಕು, ನಾನು ಇಂತಲ್ಲಿಗೆ ಹೋಗ್ತಾ ಇದ್ದೇನೆ, ನನ್ನದೊಂದು ಇಷ್ಟೊತ್ತಿಗೆ ಮುಗೀತದೆ, ಮುಗಿದ ಮೇಲೆ ಮನೆಗೆ ಬರ್ತೇನೆ ಅಂತ ಹೇಳಿ ಹೋಗ್ಬೇಕಪ್ಪ. ಅಲ್ಲ, ಏನು ಹೇಳಿ ಎಷ್ಟೊತ್ತಿಗೆ ಬಂದ್ರು? ತಟ್ಟಿ 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 ಒಳಗೆ ಮಲಗಿದ ಹೆಂಡತಿ ಮಲಗದೆ ಇವ ಜಗಳಿಯಲ್ಲಿಯೇ ಮಲಗಿ ಬೆಳಿಗ್ಗೆ ಮಾಡುವುದಿದ್ರೆ ಮತ್ತೆ ಹೇಳುವುದು ಕರ್ಮಕ. ಏನು ಮಾಡುವುದು? ಹೆಂಡತಿ ಆದವಳಿಗೆ ಅಷ್ಟು ಕಷ್ಟ ಉಂಟು. ಒಂದು ದಿವಸ ನೀವು ಬೆಳಗಿನ ಜಾವಕ್ಕೆ ಬರುವುದು, ಒಂದು ದಿವಸ ಬೆಳಗಾದ ಮೇಲೆ ಬರುವುದು, ಒಂದು ದಿವಸ ಮಧ್ಯರಾತ್ರಿಗೆ ಬರುವುದು, ಒಂದು ದಿವಸ ಬೇಗ ಬರುವುದಪ್ಪ. ಎಷ್ಟೊತ್ತಿಗಂತ ಬಾಗಿಲು ತೆಗೆಯುವುದು? ಓಯ್ ಆಯ್ತು, ಈಗ ಹೇಳಲಿಲ್ಲ ಹೋಗುವಾಗ, ಈಗ ಬಂದು ಕೂತಿದ್ದೇನೆ. ಓ ಹೆಂಡತಿ, ಏನು ಕೂತಿದ್ದೇನೆ, ಪ್ರಾರಂಭಿಸು. ಹೌದದು ಉಂಗುರವ? ಉಂಗುರ ಅಲ್ಲ, ಇವರ ಅವರಲ್ಲ. ಶರ್ಮಿಷ್ಠ ಹೆತ್ತಿದ್ದಾಳಂತಲ್ಲ? ಅಯ್ಯಯ್ಯೋ, ಇರ್ಬಹುದು ಅಂತ ಹೇಳಿದ್ರೆ ಹೆಣ್ಣಲ್ವಾ? ಹೆಣ್ಣೌದು, ಅದಕ್ಕೆ ಹೆತ್ತಿದ್ದಾಳೆ ಅಂತ ಹೇಳಿದ್ರು. ನೀನೇ ಹೆತ್ತಿದ್ದಿ, ಮತ್ತೆ ಅವಳು ಹೆರುವುದು ದೊಡ್ಡ ವಿಷಯ. ನಾನು ಹೆಣ್ಣಲ್ವಾ? ಹಾಗೆ ಹೇಳಬಹುದಾಗ್ತದೆ. ಏನು ಹೇಳಬಹುದಾಗ್ತದೆ? ಏನು ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಯಾರಿಗೂ ಕಾಣುದಿಲ್ಲ ಅಂತ ಭಾವಿಸಿಕೊಳ್ಳುವುದಂತೆ. ಹಾಕುವವರಿಗೂ ಗೊತ್ತುಂಟಲ್ಲ ಅದು ಕಣ್ಣು ಮುಚ್ಚಿಯೇ ಕುಡಿಯುವುದು ಅಂತ. ಅದು ಗೊತ್ತುಂಟು, ಎಲ್ಲ ಗೊತ್ತಾಗಿದೆ ನನಗೆ, ನಿಮ್ಮದೆಲ್ಲ ಗೊತ್ತಾಗಿದೆ. ಮತ್ತೆ ಗೊತ್ತಾದ್ರೆ ಕೇಳುವುದೆಂತದಕ್ಕೆ? ಗೊತ್ತುಂಟಲ್ಲ. ಶರ್ಮಿಷ್ಠೆಗೆ ಮಕ್ಕಳಾಗಿದೆ ಅಂತೆ, ಇರಬಹುದು, ಅದಕ್ಕೆ ನೀವೇ ಕಾರಣ ಅಂತೆ. ಇದು ಇದು ಯಾರೋ ಊರಲ್ಲಿ ಹೆತ್ತಿದ್ದಾರೆ ಎನ್ನುವುದಕ್ಕೆ ಮನೆಯ ಗಂಡರನ್ನು ದೂರು ಮಾಡುವುದು. ಅದರ ಅರ್ಥ ಎಂತದ್ದು? ಇಲ್ಲಿ ಸರಿ ಇಲ್ಲ ಅಂತ. ಅದು ಸರಿ ಇಲ್ಲ ಅಂತ ಅಲ್ಲ. ಓಹೋ, ಎಲ್ರಿಗೂ ಹಾಗೆ ಅನಿಸ್ತದಲ್ಲ. ಅಲ್ಲ, ಯಾಕೆ ಅನಿಸ್ತದೆ ಗೊತ್ತಾ? ಯಾಕೆ? ಬಹುಶಃ ನಿನ್ನ ಹಾಗಿದ್ದ ಹೆಂಡತಿಯರೇ ಇರುವುದು ಕಾಣುತ್ತೆ. ಹೀಗಿಲ್ಲ. ಅದು ಹೌದಾ, ಹಾಗೆ ಇರ್ಬೇಕು, ನನ್ನ ಹಾಗಿನ ಹೆಂಡತಿಯೇ ಇರ್ಬೇಕು. ಇಲ್ಲದಿದ್ರೆ ಹಾಗಲ್ಲ. ಪಾಪ ನಮ್ಮ ಮನೆ ಎತ್ತು ಸರಿಯಾಗಿ ಚೆನ್ನಾಗಿ ಇರಬೇಕು ಅಂತ ಹಿಂಡಿ ಮತ್ತೆ ಹುಲ್ಲು ಎಲ್ಲ ಸರಿಯಾದಂತ ಸಮಯಕ್ಕೆ ನಾವು ಕೊಡುವುದು. ಪಾಪ ಇದ್ದಲ್ಲೇ ಇರುವುದು ಯಾಕೆ, ಸ್ವಲ್ಪ ಕಾಲಾಡ್ಕೊಂಡು ಬರ್ಲಿ ಅಂತ ಹೊರಗೆ ಬಿಟ್ರೆ ಇದು ನೇರ ಹೋಗುವುದು, ಬೇಲಿಯೇ ಹಾರುವುದು. ಯಾಕೆ ಬೇಲಿ ಹಾರುವುದು ಗೊತ್ತುಂಟ? ಯಾಕೆ? ಅದಕ್ಕೆ ಕೊಡುವಾಗಲೇ ಹಿಂಡಿ ಕೊಡುವುದಲ್ವಾ? ಹಿಂಡಿ ಕೊಡುವುದು, ಹಿಂಡಿ ಕೊಡುವುದರಿಂದ ಬೇಲಿ ಹಾರುವುದು. ನಿಮ್ಮ ದುರ್ಬುದ್ಧಿ ಯಾರಿಗೆ ಗೊತ್ತಿಲ್ಲ ಅಂತ ಭಾವಿಸಿಕೊಂಡ್ರಿ? ಎಲ್ಲ ಗೊತ್ತಾಗಿದೆ ನನಗೆ. ನನ್ನ ದಾಸಿ ಹೇಳಿದ್ದಾಳೆ, ತೈಲ ಚಿತ್ರವನ್ನು ತಿರುಗಿಸುವುದಂತೆ, ನೀವಲ್ಲ ಹೋಗುವುದಂತೆ, ಅವಳು ಇಲ್ಲಿಗೆ ಬರುವುದಂತೆ, ಎಂತದ್ದು ಮಕ್ಕಳಾಗಿದೆ ಎನ್ನುವುದು ಗೊತ್ತಾಗಿದೆ ನನಗೆ. ದಾಸಿ ಹೇಳಿದ್ದು ನನ್ನ ದಾಸಿ. ಯಾರವಳು ನಿನ್ನ ದಾಸಿ? ಸೂಟೆ? ಸೂಟೆ? ಯಾರವಳು? ನನ್ನ ದಾಸಿ. ಕರೆಯವಳನ್ನು ಕರೆದ್ರೆ ಇಲ್ಲಿ ನಿಲ್ಲಿಸು. ನಿಲ್ಲಿಸಿ. ನೀನು ಒಳಗೋಗು. ಹೋದ್ರೆ ಮುಟ್ಟಿನಲ್ಲಿ ಕೇಳ್ತೇನೆ ನಾನು ಅವಳಲ್ಲಿ. ನನ್ನನ್ನು ಮದುವೆಯಾಗಿ ಕರೆತಂದದ್ದು. ನನಗೆ 2 ಮಗುವಾಗಿದೆ. ನನ್ನ ಜೊತೆಯಲ್ಲಿ ಬಂದಂತ ಶರ್ಮಿಷ್ಠೆಗೆ 3 ಆಗಿದೆ ಎನ್ನುವ ಸುದ್ದಿ ನನಗೆ. ದಾಸಿಯನ್ನು ನಾನಿಲ್ಲಿ ಗುಟ್ಟಿನಲ್ಲಿ ಬಿಟ್ಟು ಹೋದ್ರೆ ಅವಳಿಗೆ ಎಷ್ಟಾಗ್ತದೋ ಏನೋ. ಗಣಿತ ಸತ್ಯ ಆದ್ರೆ 1 ಸೇರಿಸು. 4 ಆಗ್ತದೆ. ಆಹಾ, ನಿಮಗೆ ಹೆಣ್ಣು ಮಕ್ಕಳೇ ಆಗಬೇಕಂತಿಲ್ಲ ಸ್ವಾಮಿ. ಕಂಬಕ್ಕೆ ಒಂದು ಚಂದದ ಸೀರೆಯನ್ನು ಸುತ್ತಿದ್ರೆ ಬಹಳ ಚಂದ ಕಾಣ್ತದಲ್ಲ ಅಂತ ಅಲ್ಲೇ ನಿಂತು ನೋಡ್ತಾ ಇರುವ ಸ್ವಭಾವ ಉಳ್ಳವರು ನನಗೊತ್ತಿಲ್ಲ ಅಂತ ಭಾವಿಸಿಕೊಂಡ್ರ. ಆ ಬುದ್ಧಿ ನನಗಿಲ್ಲದೆ ಇರ್ತಿದ್ರೆ ನೀ ಚಂದ ಕಾಣ್ತಿದ್ದೆಯಾ? ಅಂದ್ರೆ ಇದು ಕಂಬಕ್ಕೆ ಸುತ್ತಿದ್ದಕ್ಕಿಂತ ಹೆಚ್ಚು ಎಂತದು? ನಾನು ಸೀರೆ ಉಟ್ಟದ್ದು ಕಂಬಕ್ಕೆ ಸುತ್ತಿದಾಗ ಕಾಣ್ತದಲ್ಲ ನಿಮಗೀಗ? ಕಾಣ್ತದಲ್ಲ? ನಾನು ಬೇಡ ಅಂತ ಗೊತ್ತಾಗಿದೆ ನಿಮಗೆ. ನೋಡಿ, ನೀವಾಗಿ ಒಪ್ಪಿಕೊಂಡ್ರಾಯ್ತು. ಇಲ್ಲದಿದ್ರೆ ನಿಮ್ಮ ಮಾನ ಮರ್ಯಾದೆ ಎಲ್ಲ ತೆಗಿದ್ದೇನೆ ನಾನು. ನಿನ್ನನ್ನು ಮದುವೆ ಆಗಿಯೇ ಹೋಗ್ಲಿಲ್ಲ ನನ್ನ ಮಾನ ಮರ್ಯಾದೆ, ಇನ್ನು ಹೋಗ್ಲಿಕ್ಕುಂಟ? ಹೋಗ್ಲಿಕ್ಕಿಲ್ಲ, ನೀವು ಒಪ್ಪುವುದಿಲ್ಲ. ಅವಳನ್ನೇ ಕರೆದು ಕೇಳ್ತೇನೆ ನಾನು. ಶರ್ಮಿಷ್ಠನ್ನ ಕರೆದು ಕೇಳ್ತೇನೆ ಅಂತ ಹೇಳಿದೆ. ನನ್ನಲ್ಲಿಂದ ಜೋರು ಮಾಡುದು ಕರಿ. ನೀವು ಒಪ್ಪುವುದಿಲ್ಲ, ಕರಿಬೇಕು. ಮಾನ ಮರ್ಯಾದೆ ತೆಗಿಬೇಕು. ಯಾ ಶರ್ಮಿಷ್ಠ, ಯಾ ಶರ್ಮಿಷ್ಠ, ಬರೆಯಲ್ಲಿ ಕುಡಿಯುವುದಕ್ಕೆ ಬೇಕು ಸಣ್ಣಗೆ ಬಿಸಿ. ಅಯ್ಯೋ, ನೀನು ಕೊಟ್ಟದ್ದೇ ಹೆಚ್ಚಾಗಿದೆ. ಬೇಡ, ಏನು ಬೇಡ ನನಗೆ. ಸ್ವಲ್ಪ ಜೋರು ಬಿಸಿ ಇದ್ರೆ ಕೊಡು. ಕೊಂಡೋಗಿ ಅವ್ರಿಗೆ ಕೊಡು, ಜೋರು ಬಿಸಿದದ್ದು. ಏನೇ ಎಲ್ಲ ಹೋಗ್ತೀಯ? ಒಳ ಕೆಲಸ ಉಂಟು, ಕೆಲಸ. ನಿನ್ನ ಒಳಗಿನ ಕೆಲಸ ಹೆಚ್ಚಾಗಿ ಹೀಗಾದದ್ದು. ಬೈಲಿ ಬಾ. ಕೆಮ್ಮು, ವಿಪರೀತ ಕೆಮ್ಮು, ಶೀತ, ಜ್ವರ. ಕೆಮ್ಮು, ಶೀತ, ಜ್ವರ ಎಲ್ಲೋದು ಉಂಟೇನೆ. ಸ್ವಲ್ಪ ದೂರ ನಿಲ್ಲೆ.
ನಿನಗೇನು ಆಗ್ಲಿಲ್ಲ, ಆರೋಗ್ಯ ಸರಿ ಉಂಟು ನನಗೆ ಇಂಥ ನಾನು ತಿಂತೇನೆ. ನಾನು ನಿನ್ನಾಗೆ ಹೆಣ್ಣು, ನಾನು ನೀವು ತಿನ್ನುವುದಿಲ್ಲ, ಹೊಡೆಯುತ್ತೀರಿ. ಬಾ ಇಲ್ಲಿ ಬಾ, ಸರಿ ನಿಲ್ಲು, ಸರಿ ನಿಲ್ಲೆ. ಆ ಬಟ್ಟೆ ಎಲ್ಲ ಎತ್ತು ಬೇಡವೆ, ನಾನಿದ್ದೇನೆ ಇಲ್ಲಿ, ಸ್ವಲ್ಪ ನೋಡು. ನಿಮಗೆ ಅನುಕೂಲ ಆಗ್ತದಲ್ಲ. ನಲ್ಲಿಗೆ ಹೊರಗೆ ನಲ್ಲಿಗೆ ಏನೇ ನಿನ್ನ ಕಣ್ಣು, ನಾಲಿಗೆ, ಎದೆ, ಹೊಟ್ಟೆ, ಕೈ ಇದನ್ನೆಲ್ಲ ಕಂಡಾಗ ಒಂದು 3-4 ಹೆತ್ತವರ ಹಾಗೆ ಕಾಣ್ತಾ ಇದೆಯಾ? ಹೌದೇನೆ? ಹೌದೇನೆ? ಹೌದಾ? ಯಾರೇ ಯಾರು ಸುತ್ತಲ ಪಡೆದಗೆ ಯಾರು ಪರಿಣಯ ಕಲಿಸಿದರು ನಿನಗೆ ಆರೋರೆದೆಗೆ ಮೋಚಿಗೆಲ್ಲ ವಿಚಾರಿಸದಿ ನಾವು ಮಕ್ಕಳನ್ನ ಹೆತ್ತದ್ದು ಹೌದೇನೆ? ಹೌದೇ? ಹೌದಾ? ಯಾರಿದು? ಯಾರು ನಿನಗೆ ಮದುವೆ ಮಾಡಿಸಿದ್ದು? ಯಾರೇ ನಿನಗೆ ಮದುವೆ ಮಾಡಿಸಿದ್ದು? ನನಗೆ ಮದುವೆ ಮಾಡಿಸೋರು ಯಾರಿದ್ದಾರೆ ಹೇಳಿ? ಅದನ್ನು ಕಾಯ್ತಿದ್ರೆ ಮಕ್ಕಳೇ ಆಗ್ತಿದ್ರು. ಇದಕ್ಕೆ ಹೇಗೆ ಮತ್ತೆ ಮಕ್ಕಳಾದದ್ದು? ಹೇಗೆ ಮಕ್ಕಳಾದದ್ದು? ಮದುವೆ ಮಾಡಿದ್ದು ಆ ಸ್ಮರಣೆ, ಮನ್ಮಥ. ಮನ್ಮಥ ಪರಿಣಯ ಮಾಡಿ. ಓ, ಮದುವೆ ಮಾಡಿಸಿದ್ದು ಮನ್ಮಥ. ಯಾರು ನಿನ್ನ ಗಂಡ? ಏನು ನಿನ್ನ ಗಂಡನಿಲ್ಲದೆ ಮಕ್ಕಳನ್ನು ಹಡ್ದದ್ದು ಹೇಗೆ? ಏನು ಗಾಳಿ ಸೇವನೆ ಮಾಡಿ ಮಕ್ಕಳನ್ನು ಹಡ್ದದ್ದ? ಹೊಟ್ಟೆ ತುಂಬಾ ನೀರು ಕುಡಿದು ಮಕ್ಕಳನ್ನು ಹಡ್ದದ್ದ? ಮತ್ತೆ ಹೇಗೆ ಹೇಗೆ? ಅವರು ಬಂದದ್ದಲ್ವಾ? ಯಾರು ಬಂದದ್ದು? ಯಾರು ಬಂದದ್ದು? ಅವಳು ಏನಂದಳು? ಅವರು ಬಂದದ್ದು ಹಿಂದೆ ತೋರಿಸಿದ್ದು. ಹಿಂದೆ ನಾನೊಬ್ಬನೇ ಇರುದ, 3-4 ಜನ. ಓ ಇವ ಇಲ್ಲ, ಓ ಇವ ಇಲ್ಲ. ಯಾರು ಬಂದದ್ದು? ಅಪ್ಪ ಮಗ ಯಾರು? ಯಾರು ಬಂದದ್ದು? ಎಲ್ಲಿ ಬಂದದ್ದು? ಯಾರು ಬಂದದ್ದು? ಅವರಲ್ಲಂತದ್ದು ಕೇಳುದು. ಅವರು ಯಾರು ಅಂತ ಋಷಿಗಳ ಆಗಮನವಾಯಿತು. ಓ, ಇವರೆಲ್ಲ ಬಂದದ್ದು? ಋಷಿಗಳು ಬಂದದ್ದ? ಋಷಿಗಳ ಅನುಗ್ರಹ ವಿಶೇಷದಿಂದ ಮಕ್ಕಳನ್ನು ಪಡೆದದ್ದು ಹೌದು ನಾನು. ಋಷಿಗಳ ಅನುಗ್ರಹ ವಿಶೇಷದಿಂದ ನಿನ್ನ ಮಕ್ಕಳನ್ನು ಪಡೆದದ್ದು ಬಾರೆ ಇಲ್ಲಿ. ಯಾರೇ ಋಷಿಗಳು? ಎಲ್ಲಿಂದ ಬಂದವರು? ಏನು ಹೆಸರು ಅವರದು? ಗೋತ್ರ ಯಾವುದು ಅವರದು? ಹೇಳಿ ನೋಡುವ. ದೇವಿ, ಏನು ನೀನು ಕಲಿತವಳೆ. ನದಿ ಮೂಲ, ಹೆಣ್ಣಿನ ಮೂಲ, ಋಷಿ ಮೂಲ ಯಾವ ಕಾಲಕ್ಕೂ ಕೇಳಬಾರದು. ಕೆಲವು ಹೆಣ್ಣು ಮಕ್ಕಳ ಮೂಲ ಕೇಳಲೇಬಾರದು. ಬೇಡ, ಮೂಲ ಕೇಳುವುದು ಬೇಡ. ಋಷಿಗಳನ್ನು ನೀನು ನೋಡಿದ್ಯಲ್ಲ, ನೀನು ಮುಖ ನೋಡಿ ಮಾತಾಡಿ. ಹೇಗಿದ್ದಾರೆ ಅವರು? ಹೇಗಿದ್ದಾರೆ? ಹೋಲಿಕೆ ಹೇಗಿದ್ದಾರೆ? ಋಷಿಗಳ ಜಟೆ ಹಾಗೂ ಗಡ್ಡ ಮೀಸಿದನ್ನು ತೆಗೆದು ಮಹಾರಾಜರಿಗೆ ಕಟ್ಟಿದ್ರೆ ಮಹಾರಾಜರ ಹಾಗೆ ಕಾಣುತ್ತಾರೆ. ಯಾರಿಗೂ ಗೊತ್ತಾಗಬಾರದಂತ ಇಲ್ಲಿಗೆ ಬರುವಾಗ ಗಡ್ಡೆ ಕಟ್ಟಿಕೊಂಡು ಬಂದಿದ್ರಾ? ಇಷ್ಟರವರೆಗೆ ಕಟ್ಟಲಿಲ್ಲ, ಇನ್ನು ಕಟ್ಟಬೇಕೋ ಗೊತ್ತಿಲ್ಲ. ಮಹಾರಾಜರ ಕಿರೀಟ ಹಾಗೂ ಸರ್ವಾಭರಣಗಳನ್ನು ತೆಗೆದು ಆ ಋಷಿಗಳಿಗೆ ಕಟ್ಟಿದ್ರೆ ಆ ಋಷಿಗಳು ಮಹಾರಾಜರ ಹಾಗೆ ಕಾಣುತ್ತಾರೆ. ಅವರ ಗಡ್ಡ ಜಟೆ ಮೀಸೆಯನ್ನೆಲ್ಲ ಮಹಾರಾಜರು ಕಟ್ಟಿದ್ರೆ ಮಹಾರಾಜರಾಗೆ ಕಾಣುವುದು. ಇವರ ಕಿರೀಟ ಆಭರಣವನ್ನೆಲ್ಲ ಆ ಋಷಿ ಕಟ್ಟಿದ್ರು ಮಹಾರಾಜರಾಗೆ ಕಾಣುವುದು. ಅಷ್ಟು ಹೋಲಿಕೆ. ನಮ್ಮ ಅಪ್ಪನ ತಿರುಗಾಟ ಅಲ್ವಾ? ಮಗನದ್ದೇನು ಕಡಿಮೆ ಇಲ್ವಲ್ಲ, ಅಷ್ಟು ಹೋಲಿಕೆ. ಹಾಗೆ ಹಾಗೆ ಕಾಣ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯ ಹಾಗೆ 7 ಮಂದಿ ಇರ್ತಾರೆ ಅಂತ ಕೇಳಿಲ್ವ ನೀನು ಪ್ರಪಂಚದಲ್ಲಿ? 7 ಮಂದಿ ಬಂದದ್ದಲ್ವೇ? ಒಬ್ಬರ ಹಾಗೆ 7 ಮಂದಿ ಇರ್ತಾರೆ ಅಂತ. ಓಹೋ, ಇನ್ನು ನಿನ್ನಂತದ್ದು 6 ಎಲ್ಲಿ ಉಂಟು ಅಂತ ನಾವು ಹುಡುಕಬೇಕಂತೆ. ಬೇಡ ಬೇಡ ಬೇಡ, ಹುಡುಕಿದ್ರೆ ಹೆಚ್ಚಾಗಿದೆ, ಇನ್ನು ಹುಡುಕ್ಲಿಕ್ಕೆ ಹೋಗುದು ಬೇಡ. ಆಯ್ತಾ? ಓಹೋ, ಆಯ್ತು. ಏನಾಯ್ತು? ಏನಾಯ್ತೆ? ನನ್ನ ತಲೆ ಎಲ್ಲುಂಟು? ಕುತ್ತಿಗೆ ಮೇಲೆ. ಇಲ್ಲಿ ಇಟ್ಕೊಳ್ಳಿಲ್ವಲ್ಲ, ಸರಿ ಕಾಣ್ತದಲ್ಲ ನಿನಗೆ? ಋಷಿಗಳಿಂದ ನಿನ್ನ ಮಕ್ಕಳನ್ನು ಪಡೆದದ್ದು, ಇದನ್ನು ನಾನು ನಂಬಬೇಕು. ಯಾರೇ ಅವರು ನನಗೆ? ನಿನ್ನ ಪತಿ. ನಿನಗೆ ಯಾರು? ಜನಪತಿ. ಅವರ ಪಾದದಾಣೆಯಾಗಿ ಹೇಳು, ನೀನು ಮಕ್ಕಳನ್ನು ಪಡೆಯುವುದಕ್ಕೆ ಕಾರಣ ಯಾರೆನ್ನುವುದಾಗಿ ಅವರ ಪಾದ ಸಾಕ್ಷಿಯಾಗಿ ಹೇಳಬೇಕು. ಹೇಳೆ ಹೇಳೆ. ನಾನ್ ಯಾಕೆ ಹೆದರ್ಬೇಕು? ನಾನ್ ಯಾಕೆ ಹೆದರ್ಬೇಕು? ಧೈರ್ಯದಿಂದಲೇ ಮಾತಾಡ್ತೇನೆ. ನೀನು ಮಾತಾಡ್ಬೇಕು. ಏನು ಅವಳು ಮಾತ್ರ ಮಾತಾಡುದ? ನಿನಗೆ ಮಾತಾಡ್ಲಿಕ್ಕೆ ಬರುವುದಿಲ್ವಾ? ಇನ್ನು ಕೊನೆಯ ತನಕ ನೀನೇ ಮಾತಾಡು. ಆದ್ರೆ ಒಂದು, ಅವಳ ಹಾಗೆ ಮಾತನಾಡಲಿಕ್ಕೆ ನನಗೆ ಆಗುವುದಿಲ್ಲ. ಅವಳು ಕೇಳಿದಂತಹ ಪ್ರಶ್ನೆಗೆ ಒಂದೇ ಉತ್ತರ. ಮಕ್ಕಳನ್ನು ಪಡೆದದ್ದು ಹೌದು. ನನ್ನ ಮಕ್ಕಳಿಗೆ ಕಾರಣೀಕರ್ತರು ಬೇರೆ ಯಾರು ಅಲ್ಲ, ಮಹಾರಾಜರೇ. ಮಂಚವನ್ನು ಹಂಚಿಕೊಂಡೇನು ನನ್ನ ಗಂಡನಿಗೆ ಭಸ್ಮವನ್ನು? ಏನು ಮಾಡಿ
ಮಾಡಿದೆ ನೀನು? ಏನು ಮಾಡಿದೆ? ನನ್ನ ಗಂಡನಿಂದ ನನಗಾದದ್ದು 2 ಮಕ್ಕಳು, ನೀನು 3 ಮಕ್ಕಳನ್ನು ಪಡೆದಿದ್ದೇನೆ. ಸಮಯ ಸಂದರ್ಭ ಆಗಿತ್ತು, ನಾನು ಹೆಣ್ಣಲ್ವಾ, ಬೇಡ ಎನ್ನುವ ಹಾಗೆ ಹೇಳಿದೆ. ನಿನಗೆ ಸಮಯ ಸಂದರ್ಭ ಅಂತ ಹೇಳಿದ್ರೆ ನನ್ನ ತಪ್ಪಿಲ್ಲಮ್ಮ. ನನ್ನ ಗಂಡನಲ್ಲಿ ನಿನಗೆ ಪಾಲು ಬೇಕೇನೆ? ಇಲ್ಲಮ್ಮ. ಬೇಕೇನೆ ನಿನಗೆ? ನಿಮ್ಮ ಕಾಲು ಹಿಡಿದಮ್ಮಯ್ಯ. ಏನೇ, ಕೇವಲ ಒಂದು ಸೀರೆಗಾಗಿ ದಾಸಿಯಾಗಿ ಬಂದವಳು ನೀನು ಏನು ಮಹಾರಾಣಿ ಆಗ್ಬೇಕಂತ ಹೊರಟಿದ್ಯಾ? ಮಹಾರಾಣಿ ಆಗ್ಬೇಕಂತ ಹೊರಟಿದ್ಯಾ? ಆಸೆ ಇಲ್ಲ. ನನಗೆ ಸ್ವಾಭಿಮಾನ. ನಾನು ಹೇಗೆ ಬೆಳೆದಂತ ನನ್ನ ಹತ್ತಿರದಲ್ಲಿದ್ದು ನೋಡಿದವಳು ನೀನು. ನನಗೆ ಸ್ವಾಭಿಮಾನ ಎನ್ನುವುದು ಮುಖ್ಯ. ನನ್ನ ಸ್ವಾಭಿಮಾನಕ್ಕೆ ಹೋಗಿ ಎಲ್ಲಿ ಬೇಕಾದ್ರೂ ಹಾಳಾಗಿ ಹೋಗು. ಏನು ವಿಷಯಗಳನ್ನು ಪಡೆದ ಮಕ್ಕಳನ್ನು ಮಾಡ್ತಾ ಇದ್ದ ನೀನು? ಹೋಗು, ಹೋಗು. ಎಲ್ಲಿದ್ದಾರೆ ವಿಷಯವನ್ನು ನೋಡು, ಹೋಗು. ನನಗೆ ಯಾರಿದ್ದಾರಮ್ಮ? ನಾನು ಇಲ್ಲಿಗೆ ಹೋಗ್ಬೇಕು. ಯಾರಿದ್ದಾರೆ? ನೀವು ಹೇಳಿದ ಹಾಗೆ ಕೇಳುತ್ತೇನೆ. ನಾನು ಹೇಳಿದಾಗ ನೀನು ಹೊರಟೋಗ್ತಿಲ್ವಾ? ನನ್ನ ಕಣ್ಣೆಲ್ಲ ನಿಲ್ಲಬೇಡ. ನೋಡು, ನಾನು ತಾಳ್ಮೆಯನ್ನು ಕಳೆದುಕೊಂಡು ಏನು ಮಾಡ್ತೇನೆ ಹೋಗ್ತಿಲ್ವಾ ನೀನು? ಸಾಯಿಸ್ಬಿಡ್ತೇನೆ ನಿನ್ನನ್ನು. ದಾಸಿಯನ್ನು ಮುಟ್ಟಿದಂತ ಕೈಗಳಿಂದ ನನ್ನನ್ನು ಮುಟ್ಟಿದ್ರೆ ನನ್ನಪ್ಪನ ಆಣೆ ಉಂಟು, ನನ್ನಪ್ಪನ ಆಣೆ ಉಂಟು. ಅವಳನ್ನು ನಾನು ಯಾವಾಗ ಮುಟ್ಟಿದೆ ಕೇಳು. ಯಾವಾಗ? ಪ್ರಥಮ ರಾತ್ರಿಯ ದಿವಸ ನೀನೇನಂದೆ? ಕುಡಿದು ಬಂದ್ರೆ ನಿಮ್ಮ ಹತ್ತಿರ ನಾನು ಬರುವುದಿಲ್ಲ. ಯಾವತ್ತು ಕುಡಿಯದೆ ಬರ್ತೀರೋ ಆವತ್ತು ನಿಮ್ಮ ಹತ್ತಿರ ಬರ್ತೇನೆ ಎನ್ನುವುದಾಗಿ. ಕುಡಿದ ದಿವಸ ಎಲ್ಲ ಅವಳಲ್ಲಿಗೆ ಹೋಗ್ತಿದ್ದೆ. ಓಹೋ, ಹಾ. ಕುಡಿಯದೇ ಇದ್ದ ದಿವಸ ನಿನ್ನಲ್ಲಿಗೆ ಬರ್ತಿದ್ದೆ. ಹಾ. ಇನ್ನು ನಾನು ದಾಸಿಯನ್ನು ಮುಟ್ಟಿದ್ದರಿಂದ ನಿನ್ನನ್ನು ಮುಟ್ಲಿಕ್ಕಿಲ್ಲ. ದಾಸಿಯನ್ನು ಮುಟ್ಟಿದಂತ ಕೈಗಳಿಂದ ನನ್ನನ್ನು ಮುಟ್ಟಬಾರದು. ಮುಟ್ಟಿದ್ರೆ ನನ್ನಪ್ಪನ ಆಣೆ ಉಂಟು. ನಿನಗಾಗಿ ನಿನ್ನನ್ನು ಮುಟ್ಟಿದ್ದೆ ಬಿಟ್ಟರೆ ನನಗಾಗಿ ನೀನು ಬೇಕಾಗಿಲ್ಲ. ಓಹೋ. ನಾಳೆಯಿಂದ ನೋಡು, ಏನು ನಿನ್ನಿಂದ ಎಳತ್ತು, ನಿನ್ನಿಂದ ಚಂದದ್ದು ನನಗೆ ಎಷ್ಟು ಮಂದಿ ಸಿಗ್ತಾರೆ, ಅವರನ್ನು ಅನುಭವಿಸ್ತೇನೆ. ನೀನು ಬೇಡವೇ ನನಗೆ? ಹೆಣ್ಣು ಮಕ್ಕಳನ್ನು ಕರೆಸಿ ಅನುಭವಿಸ್ತೀರಿ. ರಾಜ್ಯವನ್ನು ಆಳುವಂತ ನೈತಿಕತೆ ನಿಮಗೆಲ್ಲಿರ್ತದೆ ಆವಾಗ? ಪ್ರತಿಷ್ಠಾನವನ್ನು ನಿನ್ನ ಎದೆಗಿಟ್ಟುಕೋ. ಓ, ನಾಳೆಯಿಂದ ಕಂಠ ಪೂರ್ತಿ ಕುಡಿತೇನೆ, ಕುಡಿತೀರಿ. ಸಿಕ್ಕ ಹೆಣ್ಣು ಮಕ್ಕಳನ್ನು ಭೋಗಿಸ್ತೇನೆ. ಕೇಳಲಿಕ್ಕೆ ನೀನ್ ಯಾರು ನೋಡ್ತೇನೆ? ಕೈಯಲ್ಲಿ ಆಗದವೋ ಮೈಯೆಲ್ಲ ಪರಚಿಕೊಳ್ತಾನಂತೆ. ಪ್ರೀತಿಯ ಶರ್ಮಿಷ್ಠೆಯನ್ನು ಅರಮನೆಯಿಂದ ಹೊರ ಹಾಕಿದ್ದೇನೆ, ರಾಜ್ಯ ಭ್ರಷ್ಟ ಮಾಡಿದ್ದೇನೆ ಅನ್ನುವಂತ ಕಾರಣಕ್ಕಾಗಿ ಹೊಟ್ಟೆಲಿ ಉರಿತಾ ಉಂಟಾ? ಉರಿಬೇಕು. ಹಾ, ನೀನ್ ನೆನ್ಪಿಟ್ಟುಕೋ. ಏನು? ನೀನು ಹೆಣ್ಣು. ನಿನಗೆ ನಾನೊಬ್ಬನೇ ಗಂಡ. ನನಗೆ ಹಾಗಲ್ಲ. ನನಗೆ 1000 ಮಂದಿ ಹೆಂಡತಿಯರ ಜಾಗದಲ್ಲಿ ಸಿಕ್ಕಿಯಾರು. 1000 ಅಲ್ಲ, 1,00,000 ಮಂದಿ ಹೆಣ್ಣು ಮಕ್ಕಳನ್ನು ಹೆಂಡತಿಯಾಗಿ ಬಂದ್ರು ಶುಕ್ರನಂದನೆ ಆಗುವುದಿಲ್ಲ, ನೆನಪಿರ್ಲಿ. ಎಂತದಕ್ಕೆ ಶುಕ್ರರಂದರೆ? ಆ ಸಂಸ್ಕಾರ ಉಂಟಾ ನಿನ್ನಲ್ಲಿ? ಓಹೋ, ಮದುವೆ ಆಗುವಾಗ ನಿಮ್ಗೆ ಗೊತ್ತಿರ್ಲಿಲ್ವಾ? ಏನು? ನೀನು ಹೇಳಿದ್ದಕ್ಕಾದ್ದು, ನಾ ಹೀಗೆ ಬಯಸಿದ್ದಕ್ಕಾದ್ದಲ್ಲ. ನೀವು ಗಂಡಾದ್ರೆ ನಾನು ಹೆಣ್ಣು, ಮಾಡಿದ್ದು ತಪ್ಪಾಯ್ತಂತ ನೀವಾಗಿ ಒಪ್ಪಿಕೊಳ್ಳುವ ತನಕ ನಿಮ್ಮ ಹತ್ತಿರ ನಾನು ಬರುವುದಿಲ್ಲ. ಹಾಗಾದ್ರೆ ನನ್ನ ಮಾತನ್ನು ಏನು? ನೀನು ಸೋತೆ ಅಂತ ನನ್ನ ಪಾದಕ್ಕೆ ಬೀಳುವಲ್ಲಿವರೆಗೆ ನನ್ನ ಮನೆಯಲ್ಲಾಗಲಿ, ನನ್ನ ಮನದಲ್ಲಾಗಲಿ, ನನ್ನ ಬದುಕಿನಲ್ಲಾಗಲಿ ನಿನಗೆ ಸ್ಥಾನ ಇಲ್ಲ. ಸೋಲು ಎನ್ನುವಂತ ಶಬ್ದದ ಅರ್ಥವೇ ನನಗೆ ತಿಳಿದಿಲ್ಲ. ನೋಡುವ, ಹಾಗೆ ಸೋಲುವ ಹೆಣ್ಣು ನಾನಲ್ಲ, ತಿಳಿದಿರಲಿ. ನೋಡುವ, ಗೊತ್ತಾಗ್ತದೆ. ಹಿಂದೆ ನಿಲ್ಲಬೇಕಾದವಳಲ್ಲ ನೀನು, ಈಗ ಬಾರ. ಹೆಣ್ಣವಳು ಸಂಸಾರ
ಮಣ್ಣುಗೈದವಳು ನೀನ್ ಅಹಮಿಕೆಯು ಮೇಣ್ಘಟದೀಗೆ ಗಣ್ಯ ಶುಕ್ರಾಚಾರ್ಯ ತನುಜಾತಿಯಾಗಿಡ್ದು ಕನ್ನೆ ಸೋತಿಯ ಬಾಳಲಿ ಸೋತಿಯ ಉನ್ನತದ ಸಾಧನೆಯ ಮನ್ನಣೆಯ ಪಡೆಯಲಿಗ ಹೊನ್ನ ಪತನಿ ತೊರೆದೆ ಜನಕ ತ್ಯಜಿಸಿದ ಮುನ್ನ ಇನ್ನು ನಿಜ ನೀ ಶುಕ್ರನಂದನೆಯಾಗಿ ಇನ್ನು ನಿಜ ನೀ ಶುಕ್ರನಂದನೆಯಾಗಿ ಸಂಬಂಧ ಮನ್ನಿಸಲು ಶುಭಬಹುದು ಶುಕ್ರನಂದನೆಯಾಗಿ ಮನ್ನಿಸಲು ಸಂಬಂಧ ಶುಭಬಹುದು ನಿನಗೆ ಅಹಮಿಕೆಯು ಮೇಣ್ಘಟದೆ ಕನ್ನೆ ಸೋತೆಯ ಬಾಳಲಿ ಸೋತೆಯ 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 ಈ ಲೋಕದಲ್ಲಿ ದಾರಿದ್ರ್ಯ ಅಂದ್ರೆ ಏನು ಗೊತ್ತೇನಮ್ಮ ನಿನಗೆ? ಕಣ್ಣಾಲಿಗಳು ತುಂಬಿ ನಿಂತ ಕಾಲದಲ್ಲಿ ಅದನ್ನು ತೊಡೆಯುವುದಕ್ಕೊಂದು ಕೈ ಮುಂದೊತ್ತಿ ಬರುವುದಿಲ್ಲ ನೋಡು. ಅವರು ಈ ಪ್ರಪಂಚದಲ್ಲಿ ಅತ್ಯಂತ ದಟ್ಟ ದರಿದ್ರ. ಶ್ರೀಮಂತಿಕೆ ಔನ್ನತ್ಯ ಇತ್ತಮ್ಮ ನಿನಗೆ. ಶುಕ್ರನ ಮಗಳಾಗಿ ತಪಸ್ಸು ನೀನು ಮಾಡಿದ್ದೆ, ಜ್ಞಾನ ಸಂಗ್ರಹ ನಿನ್ನಲ್ಲೂ ಆಗಿತ್ತು. ಶುಕ್ರಪುತ್ರಿ ದೇವಯಾನ ಬಂದಳು ಅಂತ ತಿಳಿದಾಗ ವಿದ್ವಾಂಸರು ಎದ್ದು ನಿಲ್ಲುತ್ತಾ ಇದ್ರು, ಪಂಡಿತರು ಮಾನಿಸ್ತಾ ಇದ್ರು. ವಿದುಷಿ ನೀನು, ವಿದ್ಯಾಭ್ಯಾಸ ಇಲ್ಲದವಳಲ್ಲ. ಎಷ್ಟು ದೊಡ್ಡ ಸಾಧನೆ ಮಾಡಬಹುದಾಗಿತ್ತು. ಹರನುಲುಮೆಯನ್ನು ಸಂಪಾದಿಸಿದ ಅಪ್ಪನ ಮಗಳು. ಮನಸ್ಸು ಮಾಡಿದರೆ ಸಂಸಾರ ಪಾಲಕನಾದ ಹರಿ ಒಲಿದು ಬರಬಹುದಾಗಿತ್ತು. ದೇವಯಾನ ಎಂಬ ಹೆಸರನ್ನು ಸಾರ್ಥಕಗೊಳಿಸಬಹುದಾಗಿತ್ತು. ದೇವತೆಗಳ ಯಾನದಲ್ಲಿ ಹೋದವರು ಮಾತ್ರ ದೇವಯಾನರೆನಿಸುವುದಲ್ಲ. ದೇವತೆಗಳೇ ಈ ದಾರಿಯಲ್ಲಿ ನಾವು ನಡೆಯಬಹುದು ಅಂತ ತಾವಾಗಿ ಬರುವ ಪಥವನ್ನು ನಿರ್ಮಿಸುವವರು ದೇವಯಾನಿ ಆಗಬಹುದಾಗಿತ್ತು. ಆದರೆ ಸಾಧನೆಯಲ್ಲಿ ಛಲ ತೋರಿದ ಶುಕ್ರನ ಮಗಳಾಗಿ ಪ್ರತಿ ವಿಷಯದಲ್ಲೂ ಛಲವನ್ನು ಹಠವನ್ನು ತೋರ್ತಾ ಸಾಗಿದೆ. ಬಯಸಿದನೋ ಕೈಗೆ ಸಿಗದೆ, ಹೇಳಿದನೋ ನಡೆದ ಆಡಬೇಕದು ಆಗಬೇಕು. ಎಲ್ಲ ನಾವೆಣಿಸಿದ ಹಾಗೆ ಬದುಕುಂಟೆ ನಮ್ಮ. ನಾವೆಣಿಸಿದ್ದ ಪ್ರತಿಯೊಂದು ಆಗುವುದಾದ್ರೆ ಬದುಕಲ್ಲಿ ಒಬ್ಬರಿಗೆ ದೇವರು ಯಾಕೆ? ನಾವೆಣಿಸಿದ್ದೇ ಆಗುವುದಲ್ವ? ನಮ್ಮೆಣಿಕೆಯನ್ನು ಮೀರಿದ್ದನ್ನು ನಿಯಂತ್ರಿಸುವುದಕ್ಕೆ ಒಂದು ಆಲಂಬನವಾಗಿ, ಒಂದು ಆಶ್ರಯವಾಗಿ ಪ್ರತಿಯೊಬ್ಬರಿಗೂ ದೇವರು ಬೇಕಾದದ್ದು. ಎಲ್ಲ ನಾನು ಹೇಳಿದಾಗ ಮಾಡ್ತೇನೆ, ಶುಕ್ರನ ಮಗಳು ಅಂತ ಹೊರಟೆ ನೋಡು, ಇದ್ದದ್ದೆಲ್ಲ ಕೈ ಬಿಡ್ತಾ ಹೋಯಿತು. ಈಗ ಕಣ್ಣೀರೊರೆಸುವುದಕ್ಕೊಂದು ಕೈಯು ಮುಂದೊತ್ತಿ ಬಾರದ ದಯನೀಯ ಸ್ಥಿತಿಗೆ ಬಂದು ನಿಂತೆ. ಕೈ ಹಿಡಿದ ಪತಿ ಒರೆಸಬಹುದಾಗಿತ್ತು, ಹಿಂದೆ ನಿಂತ, ದೂರನಾಗಿ ನಿಂತ. ಆತ್ಮೀಯಳಾದ ಸಖಿ ಒದಗಬಹುದಾಗಿತ್ತು, ನನ್ನ ಸ್ನೇಹಿತೆಯ ಕಣ್ಣಲ್ಲಿ ನೀರು ಬರಬಾರದು ಅಂತ ದೂರ ನಿಲ್ಲುವುದಕ್ಕೆ ಅವಳು ದೂರ ಆದದ್ದಲ್ಲಮ್ಮ, ನೀ ದೂರ ಮಾಡಿತ್ತು. ಹುಟ್ಟಿಸಿದ ಮಕ್ಕಳು ಬರಬಹುದಾಗಿತ್ತು, ಅಮ್ಮನ ಕಣ್ಣಲ್ಲಿ ನೀರು ಬರಬಾರದು ಅಂತ. ರಾಜ್ಯ ಬಾಹಿರರಾಗಿ ನಿಲ್ಲುವಂತೆ ಮಾಡಿದ ವಿಧಿ ಬ್ರಹ್ಮನಿಂದ ಸೃಷ್ಟಿಯಾದದ್ದಲ್ಲ, ನೀ ಸೃಷ್ಟಿಸಿಕೊಟ್ಟದ್ದು. ನೆನಪಿಟ್ಟುಕೋ ಬೇಡ. ಮಗಳ ಕಣ್ಣಲ್ಲಿ ಕಣ್ಣೀರು ನೋಡುವುದಕ್ಕಾಗುವುದಿಲ್ಲ ಅಂತ ಬಾಯಿದೆರೆಯಾಗಿ ಹೇಳಿದ ನಿನ್ನ ಅಪ್ಪನ ಮಾತು ನನ್ನ ಕಿವಿಯಲ್ಲಿ ಕೇಳ್ತಾ ಉಂಟು. ಆ ಅಪ್ಪನಾದ್ರೂ ಅರಿಸುವುದಕ್ಕೆ ಬಂದನು. ಸಹಿಸುವುದಕ್ಕಾಗುವುದಿಲ್ಲ ಮಗಳೇ, ನಾ ತಪಸ್ಸಿಗೆ ಹೋಗ್ತೇನೆ ಅಂತ ಬಿಟ್ಟು ಹೋದ. ಯೋಚಿಸು, ಹರನುದರದಲ್ಲಿದ್ದು ಅವನ ತಪವನ್ನು, ಅವನ ತಾಪವನ್ನು ಸಹಿಸಿದವನಿಗೆ ಮಗಳ ತಾಪ ಸಹಿಸುವುದಕ್ಕಾಗಲಿಲ್ಲ. ಸೋತು ಬಿಟ್ಟಿಯಲ್ಲಮ್ಮ.
ಸಿಗಲಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಸೋಲು. ನೀ ಸೋಲು ಬೇಕಾದವಳಲ್ಲವಮ್ಮ. ನಿನ್ನ ಸೋಲು ನನಗೆ ಆನಂದ ಕೊಡ್ತಾ ಇಲ್ಲ. ನೀನಿಕ್ಕಿದ ಅನ್ನ ಉಂಡಿದ್ದೇನೆ ನಾನು. ನೀ ಕಲ್ಪಿಸಿದ ಜೀವದಲ್ಲಿ ಉಸಿರಾಡ್ತಾ ಇದ್ದೇನೆ ನಾನು. ಋಣಿ ನಾನು ಅಂತ ನೀನು ಸೋಲಕೂಡದು. ಸ್ವಯಂಕೃತ ಅಪರಾಧದಿಂದ ಬಂದ ಸೋಲಿದು. ಸರಿಪಡಿಸುವುದಕ್ಕಾಗ್ತದಮ್ಮ. ಹೆಣ್ಣು ಸಂಸಾರದ ಕಣ್ಣು ಅಂದದ್ದು ಯಾಕೆ ಗೊತ್ತೋ? ಅವಳು ಸರಿಯಾದ ನೋಟವನ್ನು ಹೊಂದಿದ್ದರೆ ಸಂಸಾರಕ್ಕೆ ಬೇರೆಯವರ ಆಶ್ರಯ ಬೇಡ. ಅದು ಸರಿಯಾದ ದಿಕ್ಕಿಗೆ ಮುನ್ನಡೆಯುತ್ತದೆ. ಅವಳು ಸಂಸಾರದ ಅಭಿವೃದ್ಧಿಗೆ ಕಣ್ಮುಚ್ಚಿದರೆ ಅದು ಯದ್ವಾ ಸಂಚರಿಸ್ತದೆ, ಎಲ್ಲೆಲ್ಲೋ ಘರ್ಷಣೆ ಹೊಂದುತ್ತದೆ, ಅವಸಾನದ ಅಂಚಿಗೆ ಬಂದು ನಿಲ್ಲುತ್ತದೆ. ಈಗ ಆದದ್ದು ಚಂದ್ರಾನ್ವಯದಲ್ಲಿ ಹರಿವೆಲುಮೆಯನ್ನು ಸಂಸಾರ ಮಧ್ಯದಲ್ಲಿ ಸಾಧಿಸುವ ಗೃಹಿಣಿಯಾಗಬಹುದು ನೀನು. ಇನ್ನೂ ಆಗಬಹುದು. ಕೊಡುಕೊಳ್ಳುವಿಕೆ ಇಲ್ಲದ ಸತಿಪತಿಯ ಸಂಬಂಧಕ್ಕೆ ಅರ್ಥ ಇಲ್ಲ ಅಂತ ನನ್ನಂತವನು ಹೇಳಿ ಆಗಬೇಕೆ ನಿನಗೆ? ಬದುಕು ಇನ್ನೂ ಕಲಿಸಲಿಲ್ವೇ ನಿನಗೆ? ನಿನ್ನ ಪತಿಯಮ್ಮ ಅವನು. ಕಷ್ಟ ಸುಖ ಹಂಚುವುದಕ್ಕಾಗುವಂತಹ ಸಖಿಯನ್ನು ದಾಸಿಯಾಗಿಸಿದೆಯಲ್ಲ, ಹೋಗು, ಅವಳನ್ನು ಒಪ್ಪಿಕೋ. ತ್ಯಾಗಶೀಲರಾದ ಮಕ್ಕಳನ್ನು ನನ್ನ ಮಕ್ಕಳು ಅಂತ ಅಂಗೀಕರಿಸುವರು ಎಷ್ಟು ಮಂದಿ ಇದ್ದಾರೆ. ಹೋಗಮ್ಮ. ನಿನ್ನವರವರು ಅವರನ್ನು ಒಪ್ಪಿದರೆ ಸೋಲಲ್ಲ, ಅದು ಬದುಕಿನ ಗೆಲುವಮ್ಮ. ಹೋಗು. ಏನಾಗುವುದಿಲ್ಲವಮ್ಮ. ನಿನ್ನವರನ್ನು ಒಪ್ಪಿಕೊಂಡ್ರೆ ಎಲ್ಲಿ ಸೋಲ್ತೀನಿ? ನನ್ನನ್ನು ಕ್ಷಮಿಸ್ತೀಯ? ಅಣ್ಣ, ನನ್ನನ್ನು ಕ್ಷಮಿಸಣ್ಣ, ಕ್ಷಮಿಸು. ಹೆಣ್ಣೆಗೆಳಾಗು ನಿನಗಿದೋ ವಂದನೆ, ಹುಣ್ಣಿಮೆ ಬೆಳಕಾಗು ಶುಕ್ರನ ನಂದನೆ. ಹೆಣ್ಣೆಗೆಳಾಗು ನಿನಗಿದೋ ವಂದನೆ, ಹುಣ್ಣಿಮೆ ಬೆಳಕಾಗು ಶುಕ್ರನ ನಂದನೆ. ಕನ್ಯೆಯಾಗಿ ನಿರ್ಮಲ ಸತಿಯಾಗಿ ಪುಣ್ಯವ ಗಳಿಸು ಬದುಕಿನ